ಗೀತೆ ಮಹಾತ್ಮೆ ಕೆಲವು ಕಡೆ ನಮಗೆ ಕೇಳಿಬರುತ್ತೆ. ಆದರೆ ಈ ದಿನ ನಾವು ಶಂಕರಾಚಾರ್ಯ ಶ್ರೀಪಾದ ಶಂಕರಾಚಾರ್ಯರು ಅವರು ರಚಿಸಿದ ಗೀತಾ ಮಹಾತ್ಮೆಯಿಂದ ನೋಡೋಣ. ಇದಕ್ಕೆ ಕಾಣಿಸುತ್ತೆ ಎಲ್ಲರಿಗೂ. ಸ್ವಲ್ಪ ಕನ್ನಡದಲ್ಲಿ ತಪ್ಪಿರ್ಬೋದು ಅಕ್ಷರಗಳು. ಶ್ಲೋಕ ನನ್ನ ಜೊತೆಗೆ ಓದಿ. ಗೀತಾಶಾಸ್ತ್ರಮಿದಂ ಪುಣ್ಯಂ ಗೀತಾಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಾತ್ ಪುಮಾನ್ ಯಃ ಪಠೇತ್ ಪ್ರಯತಾತ್ ಪುಮಾನ್ ವಿಷ್ಣು ಪದಂ ಅವಾಪ್ನೋತಿ ವಿಷ್ಣು ಪದಂ ಅವಾಪ್ನೋತಿ ಭಯ ಶೋಕಾದಿವರ್ಜಿತಾಃ ಭಯ ಶೋಕಾದಿವರ್ಜಿತಾಃ. ಅನುವಾದ: ನಿಯಂತ್ರಿತ ಮನಸ್ಸಿನಿಂದ ಎಲ್ಲ ಸದ್ಗುಣಗಳನ್ನು ಕೊಡುವ ಈ ಭಗವದ್ಗೀತೆಯ ಶಾಸ್ತ್ರವನ್ನು ಭಕ್ತಿಯಿಂದ ಪಠಿಸುವವನು ಭಯ ಮತ್ತು ದುಃಖದ ಆಧಾರದ ಮೇಲೆ ಲೌಕಿಕ ಗುಣಗಳಿಂದ ಯಾವಾಗಲೂ ಮುಕ್ತವಾಗಿರುವ ಭಗವಾನ್ ವಿಷ್ಣುವಿನ ನಿವಾಸವಾದ ವೈಕುಂಠದಂತಹ ಪವಿತ್ರ ವಾಸಸ್ಥಳಕ್ಕೆ ತಲುಪುತ್ತಾನೆ. ಇದು ನಮ್ಮ ಮಾನವ ಜನ್ಮದ ಗುರಿ. ಸೊ ಆ್ಯಕ್ಚುಲಿ ಈ ಜಗತ್ತು ಇಲ್ಲಿ ನಮಗೆ ಒಂದಲ್ಲ ಇನ್ನೊಂದು ಕಷ್ಟಗಳು ಬರ್ತಾನೆ ಇರ್ತಾರೆ. ನಾವು ಯಾರು ಕೇಳ್ಕೊಳ್ಳೋದಿಲ್ಲ. ಇವಾಗ ದೇವರ ಹತ್ರ ಬಂದು ನಾವು ಪ್ರಾರ್ಥನೆ ಮಾಡ್ತೀವಿ, ನಮಗೆ ಕಷ್ಟಗಳು ಬೇಡ, ನಮಗೆ ದುಃಖ ಬೇಡ, ಆದರೂ ಬರ್ತದೆ. ಇದೊಂದು ಜಗದ ನಿಯಮ ಇದೆ. ದುಃಖ ಗೀತೆಯ ಮುಂದೆ ಕೃಷ್ಣ ಹೇಳ್ತಾರೆ, ದುಃಖಾಲಯ ಅಶಾಶ್ವತ ಅಂತ ಹೇಳ್ತಾರೆ. ದುಃಖಾಲಯ ಮತ್ತೆ ದುಃಖಾಲಯ ಅಂದರೆ ದುಃಖ ಬರ್ತಾರೆ. ನಾವು ಸುಖಾಲಯ ಬಯಸ್ತೇವೆ. ಅದು ಕೂಡ ಈ ಜಗತ್ತಿನ ರಚನೆ ಹೇಗಿದೆ ಅಂದರೆ ಅದು ದುಃಖಾಲಯ ರಚನೆ ಆಗಿದೆ. ನಾವು ಯಾವುದಾದ್ರೂ ಒಂದು ಯಂತ್ರ ತಗೊಂಡಿದ್ದೀವಿ, ಲ್ಯಾಪ್ಟಾಪ್, ಇದನ್ನು ತಯಾರು ಮಾಡಿದವರು ಅವರೇ ಕಂಪನಿಯೇ ಇದು ಡಿಫೆಕ್ಟ್ ಇದು ನಾವು ಗ್ಯಾರಂಟಿ ಕೊಡಬೇಕಾಗೋದಿಲ್ಲ. ಎಷ್ಟು ದಿನಗಳು ನಮಗೆ ಚೈನಾ ಪ್ರಾಡಕ್ಟ್ ಎಷ್ಟೊಂದು ಬರುತ್ತೆ, ಚೆನ್ನಾಗಿ ಬರುತ್ತೆ, ಅದು ಗ್ಯಾರಂಟಿ ಇರೋದಿಲ್ಲ. ಸೊ ಅದು ನಮಗೆ ಒಳ್ಳೆ ಚಾನ್ಸ್ ಇದ್ದರೆ ಎಷ್ಟೋ ವರ್ಷಗಳು ಬರ್ಬೋದು, ಇಲ್ಲಾಂದರೆ ಕೆಲವು ದಿವಸಗಳು. ಸೊ ಆ ಥರ ಇದು ಯಾರು ತಯಾರಿ ಮಾಡ್ತಾ ಇದ್ದಾರೆ ಮಷೀನ್ ಅವರೇ ಆಗಿರೋವಾಗ ನಮಗೆ ಅದ್ರ ಮೇಲೆ ಅಷ್ಟು ಹೋಪ್ ಅಷ್ಟೊಂದು ಇದಿರೋದಿಲ್ಲ. ಅದೇ ರೀತಿ ಭಗವಂತ ಈ ಜಗತ್ತಿನ ಸೃಷ್ಟಿಕರ್ತ, ಇದರ ಪೋಷಣೆ ಮಾಡೋದು ಶ್ರೀಕೃಷ್ಣ ಗೀತೆ ಹೇಳ್ತಾರೆ, ಇದು ದುಃಖ. ಸೊ ಇಲ್ಲಿ ನಾವು ಯಾವಾಗಲೂ ನಾವು ರೆಡಿಯಾಗಿರ್ತೀವಿ. ದುಃಖ ಯಾವಾಗ ಬರುತ್ತೆ, ನಾವು ರೆಡಿಯಾಗಿದ್ದರೆ ಆ ದುಃಖ ಬಂದಾಗ ನಾವು ಅದನ್ನು ಎದುರಿಸೋಕ್ಕಾಗುತ್ತೆ. ಇಲ್ಲಾಂದರೆ ನಮಗೆ ಸಣ್ಣಾಗಿ ದುಃಖ ಬಂದಾಗ ಯಾಕೆ ಬಂತು, ಹೇಗೆ ಹೀಗಾಯಿತು, ನಾನೇನು ತಪ್ಪು ಮಾಡಿದೆ, ಯಾಕೆ ನನಗೆ ಆಗಬೇಕಿದೆ, ಎಷ್ಟೋ ಪ್ರಶ್ನೆ ಆಗುತ್ತೆ. ಆದರೆ ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಬರಬೇಕಾಗತ್ತೆ. ಏನೋ ಈಗ ಸದ್ಯಕ್ಕೆ ನನಗೆ ಇಲ್ಲ, ನನ್ನ ಇವಾಗ ಮೈಕೈ, ನನ್ನ ಆರೋಗ್ಯ ಎಲ್ಲ ಚೆನ್ನಾಗಿದೆ, ಈಗ ನನ್ನ ಸುತ್ತಮುತ್ತಲನ್ನ ಇವರೊಟ್ಟಿಗೆ ಒಳ್ಳೆ ಸಂಬಂಧ ಇದೆ. ಇದು ಈಗ ಇರೋದು ಅದೇನೋ ಒಂದು ಭಗವಂತಕ್ಕೆ. ಇಲ್ಲಾಂದರೆ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ದುಃಖ ಗೊತ್ತಿಲ್ಲ ಅನ್ಕೊಳ್ತೀವಿ. ಸೊ ಈ ರೀತಿಯಲ್ಲಿ ನಾವು ಈ ಜಗತ್ತಿನ ರಚನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ದುಃಖಾಲಯ ಮತ್ತು ಅಶಾಶ್ವತ ಅಂತ ಹೇಳ್ತಾರೆ. ಅಶಾಶ್ವತ ಅಂದರೆ ಶಾಶ್ವತವಾಗಿ ಇದು ಸ್ವಲ್ಪ ಸಮಯ ಇದೆ ಅಷ್ಟೇ. ನಾವು ಹೇಗಿದ್ದೇವೆ ಸೇರಿದ್ದೇವೆ. ಹೀಗೆ ಎಷ್ಟೋ ಜನ ಹಿಂದೆ ಅವರು ಕೂಡ ಸೇರ್ತಾ ಇದ್ರು. ಈಗ ಅವರೆಲ್ಲ ನಮ್ಮ ಹೀಗೆ ಪೀಳಿಗೆ, ಇದೇ ಪ್ರೀವಿಯಸ್ ಜನರೇಷನ್. ಸೊ ಇದು ಜಗತ್ತೊಂದು ಜಗತ್ತು ಅಂತ ಪದನೇ ಅದು ಒಂದು ಚಲನೆಯಲ್ಲಿದೆ. ಜಗತ್ತಲ್ಲಿ ಅದು ನಿಂತಿಲ್ಲ, ಒಂದೇ ರೀತಿಯಲ್ಲಿ ಅದು ಬದಲಾವಣೆ. ಸೊ ಬದಲಾವಣೆ ಅಂದರೆ 6 ಬದಲಾವಣೆಗಳು ಅಂತ ಹೇಳ್ತಾರೆ. ಪ್ರತಿಯೊಂದು ವಸ್ತು ಜಗತ್ತಿನಲ್ಲಿ ಅದು ಸೃಷ್ಟಿಯಾಗುತ್ತೆ. ಇವಾಗ ನಮಗೆ ಬರ್ತ್ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾರೆ, ಅದು ಹುಟ್ಟಿದ ದಿವಸ. ನಂತರ ನಾವು ಬೆಳಿತೇವೆ, ಚಿಕ್ಕ ಮಗುವಿಂದ ಹಾಗೆ ಬಿಟ್ಕೊಂಡ್ಬಿಡ್ತೇವೆ.
ಆಮೇಲೆ ನಾವು ಸ್ವಲ್ಪ ದೊಡ್ಡವರಾದ್ಮೇಲೆ ನಾವು ಕೂಡ ಮತ್ತೆ ಮದುವೆಯಾಗಿ ಮತ್ತೆ ನಾವು ಮಕ್ಕಳನ್ನು ಉತ್ಪತ್ತಿ ಮಾಡಿ, ಅಂದರೆ ಫಸ್ಟ್ ಜನನ ಮತ್ತೆ ನಮ್ಮ ಬೆಳವಣಿಗೆ ಮತ್ತು ಅದೇ ರೀತಿಯಲ್ಲಿ ಇರೋದು, ಮತ್ತೆ ಇನ್ನೊಂದು ಬೇರೆ ಇದನ್ನು ತಯಾರಿ ಮಾಡೋದು. ನಂತರ ನಾವು ಕೂಡ ಕ್ಷೀಣಿ ಹೋಗಿ ನಾವು ವಯಸ್ಕರಾಗಿ ಕೊನೆಗೊಂದು ಸಹ ನಮ್ಮ ಷಡ್ವಿಕಾರ ಅಂತ ಹೇಳ್ತಾರೆ. ಇದು ಪ್ರತಿಯೊಂದು ವಸ್ತು, ನಮ್ಮ ದೇಹನೇ ಆಗ್ಬೋದು, ಈಗ ಯಾವುದೇ ಒಂದು ಭೌತಿಕವಾದ ಪದಾರ್ಥ, ಇದು ಈ 6 ಬದಲಾವಣೆಗಳಿಗೆ ಆಗುತ್ತೆ. ಈ ಜಗತ್ತಿನಲ್ಲಿ ಇದು ನಿಯಮ. ಒಂದು ಸೃಷ್ಟಿ, ಒಂದು ಜನನದಿಂದ ಕೊನೆಗೆ ನಾಶ ಆಗಲೇಬೇಕಾದ ನಾಶ. ಯಾವುದೇ ವಸ್ತು ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಅದೊಂದು ನಿಯಮ ಓದಿದೆ. ಆದರೆ ಗೀತೆಯಲ್ಲಿ ನಾವು ಓದಬಹುದು ಕೃಷ್ಣ ಅಂತ. ಆದರೆ ನಮಗೆ ಈ ಜಗತ್ತು ಆಗಿದ್ದರೂ ನಮ್ಮ ಬಯಕೆ ಏನು ಅಂದರೆ ಇದು ಶಾಶ್ವತವಾದ. ನಾವು ಬಯಕೆ ನೋಡಿ, ನಾವು ಏನೇನು ಮಾಡಿದ್ರು, ಯಾವ ಸ್ಥಿತಿಯಲ್ಲಿದ್ರು ಅದು ಹಾಗೆ ಇರಬೇಕು ಅನ್ಸುತ್ತೆ ನಮಗೆ. ಎಷ್ಟೊಂದು ಸ್ವಲ್ಪ ನಾವು ಕಂಫರ್ಟ್ ಇರ್ಬೋದು, ಒಂದು ಸುಧಾರಿಸಬೇಕು, ನಾವು ಆ ಸ್ಥಿತಿ ಹಾಗೆ ಮುಂದುವರಿಸಬೇಕು ಅನ್ಸುತ್ತೆ. ಇವಾಗ ನಾವಿರೋ ಒಂದು ಕೆಲಸ ಅದು ಯಾವಾಗಲೂ ಒಂದು ಪರ್ಮನೆಂಟ್ ಕೆಲಸ ಸಿಗಬೇಕು. ಟೆಂಪ್ರರಿ ಜಾಬ್ ಕೊಟ್ಟರೆ ನಮಗೆ ಇದಿಲ್ಲ. ಜನರ ಜಾಬ್ ಅಪ್ಲೈ ಮಾಡಿದಾಗ ಎಷ್ಟು ಅದಕ್ಕೆ ಹಿಂದೆ ಕಾಲದ ಸರ್ಕಾರದ ಜಾಬ್ ಅಪ್ಲೈ ಮಾಡ್ತಾರೆ. ಒಂದು ಸಹ ಸೇರ್ಕೊಂಡ್ರೆ ಒಂದು 30 ವರ್ಷ 40 ವರ್ಷ ಪರ್ಮನೆಂಟ್ ಜಾಬ್ ಇದೆ, ಮತ್ತು ಪೆನ್ಷನ್ ಇದೆ. ಸೊ ಜಾಬ್, ಸೊ ಹಾಗೆ ರೀತಿಯಲ್ಲಿ ನಾವು ಮನೆ ನಾವಿರೋದು ಒಂದು ನೆಂಟರ ಒಂದು ಬಾಡಿಗೆ ಮನೆಯಲ್ಲಿ ಇರ್ತೀವಿ. ಬಾಡಿಗೆ ಮನೆಯಿದ್ದರೆ ನಮಗೆ ಒಂದು ಚಿಕ್ಕದಾದರೂ ನಮ್ಮದೇ ಒಂದು ಸ್ವಂತ ಮನೆ ಬೇಕಪ್ಪ ಅನ್ಸಲ್ಲ. ಯಾಕೆ ಬಾಡಿಗೆ ಮನೆ ಕೊಡಬೇಕು? ಮತ್ತು ಈ ಸ್ವಲ್ಪ ದಿವಸ ಆಮೇಲೆ ನಮಗೆ ಇಲ್ಲಿ ಅವರ ಕಳಿಸ್ತಾರೆ, ಅವ್ರಿಗೆ ಬಳಕೆಗೆ ಬೇಕೋ ಏನೋ ನಮ್ಮ ಓನರಿಗೆ, ಇಲ್ಲಾಂದರೆ ಇಲ್ಲಿ ಯಾರು ಇಲ್ಲ ಹೆಚ್ಚು ರೆಂಟ್ ಮಾಡ್ತಾರೋ. ಸೊ ಹಾಗೆ ನಮಗೆ ಇಲ್ಲಿಂದ ಕಳಿಸ್ಬೇಕು ಕಳ್ಸ. ಸೊ ನಮಗೆ ನಮ್ಮದೇ ಸ್ವಂತ ಬೇಕು. ಸೊ ಯಾವುದೇ ಒಂದು ರೀತಿಯಲ್ಲೂ ನಮಗೆ ಒಂದು ಸ್ವಂತ ಒಂದು ಶಾಶ್ವತವಾದ ಬೇಕು ಅಂದರೆ ಬಯಕೆ. ನಮಗೆ ಒಂದು ಕೆಲಸ ಆಗ್ಬೋದು, ಒಂದು ಮನೆ ಆಗ್ಬೋದು, ಮತ್ತು ಇರುವ ಸಂಬಂಧಗಳು. ಇವತ್ತಿನ ಜಗತ್ತು ಬದಲಾವಣೆ ಆಗಿ ಮೊದಲಿಗೆ ಅಂದರೆ ಒಂದು ಕುಟುಂಬ ಅಂದರೆ ಪರ್ಮನೆಂಟ್, ಹಾಗೆ ಗಂಡ ಹೆಂಡತಿ ಮದುವೆ ಆಗಿದ್ದರೆ ಅವರು ಜೀವನಾದ್ಯಂತ ಹಾಗೆ ಇರ್ತಾರೆ. ಈಗ ಹೆಚ್ಚು ಪಾಶ್ಚಾತ್ಯ ಸಂಸ್ಕೃತಿಯಿಂದ ಅವರು ಡೈವರ್ಸ್ ಒಂದೇ ರೀತಿ, ಇಲ್ಲಾಂದರೆ ಸಾಧಾರಣವಾಗಿ ಇದು ಒಂದೇ ಇರ್ತಾರೆ. ನಮ್ಮ ಬಯಕೆನೂ ಹಾಗೆ, ಅದು ಹೀಗೆ ಮುಂದುವರಿಸಬೇಕು, ನನ್ನ ಕುಟುಂಬ ನನ್ನ ಮಕ್ಕಳ ಜೊತೆಗೆ ಇರಬೇಕು. ಸೊ ಈ ಭೌತಿಕ ಜಗತ್ತು ಬದಲಾವಣೆ ಆಗ್ತಾ ಇದೆ, ಇದು ಯಾವುದೂ ಶಾಶ್ವತವಲ್ಲ. ಆದರೂ ಕೂಡ ನಮಗೆ ಆ ಒಂದು ಪ್ರವೃತ್ತಿ, ನಮಗಿರೋ ಒಂದು ಏನಿದೆ ಒಂದು ಸಹಜವಾದ ಒಂದು ಇದು ಬಯಕೆ ಅಂದರೆ ಶಾಶ್ವತವಾಗಿರಬೇಕು. ಇದು ಯಾಕೆ ಅಂದರೆ ಯಾಕೆಂದರೆ ನಾವು ಜೀವಿ ಆದರೂ ನಾವು ಶಾಶ್ವತ. ನಾವು ಇರುವ ಈ ಸ್ಥಳ, ಈ ಒಂದು ಪ್ರತಿಯೊಂದು ಪರಿಸರ ಅದು ಅಶಾಶ್ವತ. ಇಲ್ಲಿ ಒಂದು ಮಿಸ್ ಮ್ಯಾಚ್ ಇದೆ. ಮೂಲತಃ ನಾವು ದೇಹದಲ್ಲಿರುವ ಆತ್ಮ, ನಾವು ದೇಹದಲ್ಲಿರುವ ಆತ್ಮಕ್ಕೆ ಅದು ಶಾಶ್ವತವಾಗಿ ಇರುವಂಥದ್ದು, ಅದಕ್ಕೆ ಪರಿಸರ ಶಾಶ್ವತವಾದದ್ದು, ಎಲ್ಲವೂ ಅದರ ಸಂಬಂಧ ಶಾಶ್ವತ. ಹಾಗಾಗಿ ನಮಗೆ ಈ ಥರ ಒಂದು ಬಯಕೆಗಳಾಗ್ತಾರೆ. ಬಯಕೆ ಅಂತ ಹೇಳಿದರೆ ಡಿಸೈರ್ಸ್, ಇದು ಪ್ರತಿಯೊಂದು ಜೀವಿಯ ಲಕ್ಷಣ. ನಮಗೆ ಮತ್ತು ಬೇರೆ ಒಂದು ಜಡವಸ್ತುಗೆ ವ್ಯತ್ಯಾಸ. ನಮಗೆ ಬಯಕೆಗಳು ಅನ್ನೋದಿದೆ, ನಮಗೆ ಒಂದು ಭಾವನೆಗಳು ಅನ್ನೋದಿದೆ ನಮಗೆ. ಆದರೆ ಈ ಒಂದು ಜಡವಸ್ತು, ಒಂದು ಕಲ್ಲಾಗಿರ್ಬೋದು, ಈಗ ಒಂದು ಕಂಪ್ಯೂಟರ್, ಇದಕ್ಕೆ ಬಯಕೆ ಅನ್ನೋದಿಲ್ಲ. ಇವಾಗ ಎಷ್ಟೊಂದು ಒಂದು ನ್ಯೂಸ್ ರೀಡರ್ಸ್ ಯಾರು ಆರ್ಟಿಫಿಷಿಯಲ್ ಹೇಗೆ ತಯಾರು ಮಾಡಿದವರೆಲ್ಲ ಓದ್ತಾರೆ. ಆದರೆ ಅವರು ಉದಾಹರಣೆ ಹೇಳ್ತಾರೆ ಅಷ್ಟೇ, ಆದರೆ ಅಲ್ಲಿ ಬಯಕೆ ಅನ್ನೋದಿಲ್ಲ, ಒಂದು ಸುಖ ದುಃಖ ಅನ್ನೋ ಒಂದು ಭಾವನೆ ಇಲ್ಲ. ಮೆಷಿನಿಗೆ ಮೇಲೆ ಒಂದು ಜೀವಂತ ವಸ್ತುವಿಗೆ ಬಹಳ ವ್ಯತ್ಯಾಸ ಇದೆ. ಅದೇ ರೀತಿಯಲ್ಲಿ ಕಾಣ್ಬೋದು, ಅದೇ ರೀತಿಯಲ್ಲಿ ಅದು ಏನಾದರೂ ಆ್ಯಕ್ಷನ್ ಮಾಡ್ಬೋದು, ಆದರೆ ಅದರಲ್ಲಿ ಸುಖ ದುಃಖ ಒಂದು ಭಾವನೆ ಇದೆಯಾ? ಇಲ್ಲ. ನಮಗೆ ಅಲ್ಲಿ ಒಂದು 10,000 ಜನ ಅದೇನೋದು ಇದಕ್ಕಿದ್ದು ಸತ್ರು ಅಂದರೆ ನಮಗೆ ಇದಾಗಿದೆ, 10,000 ಜನ. ಸೊ ನಾನು ಕೂಡ ಅದರಲ್ಲಿ ಒಂದು ದಿವಸ ಹೋಗ್ತೀನಿ, ನಾನು ನಮಗೆ ಸಡನ್ನಾಗಿ ಇದಾಗುತ್ತೆ. ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತೇವೆ, ಯೋಚನೆ ಮಾಡ್ತೇವೆ, ನಮಗೆ ಒಂದು ಸುಖ ದುಃಖ ಇದಾಗುತ್ತೆ. ಆದರೆ ಆ ನ್ಯೂಸ್ ರೀಡರ್ ಅವರು ಹೇಳುವಾಗ ಮೆಷಿನು ಅದಕ್ಕೆ ಆ ಫೀಲಿಂಗ್ಸ್ ಇರಲ್ಲ, ಭಾವನೆ. ಸೊ ಆ ಭಾವನೆ ಯಾಕಿಲ್ಲ ಅಂದರೆ ಆ ವಸ್ತು ಜಡವಸ್ತು ಚೇತನ ಅನ್ನೋದಿಲ್ಲ. ಚೇತನ, ಪ್ರಜ್ಞೆ, ಕಾನ್ಷಿಯಸ್ನೆಸ್ ಅಂತ ನಾವಿದ್ದೇವೆ. ಸೊ ಥಿಂಕಿಂಗ್, ಫೀಲಿಂಗ್, ವಿಲಿಂಗ್ ಇದೆಲ್ಲವೂ ಇದು ಜೀವನ ಲಕ್ಷಣಗಳು. ಇದು ಒಂದು ಜಡವಸ್ತುವಿಂದ ಅಲ್ಲ. ಜಡವಸ್ತು ಅಂದರೆ ಒಂದು ವಿಜ್ಞಾನ ಹೇಳೋದು, ಅವರು 108 ನಾವಿರೋ 108 ಅಂತ ಹೇಳ್ತಾರೆ. ಎಲ್ಲ ಆಲ್ರೆಡಿ ಎಲಿಮೆಂಟ್ಸ್ ಇದಕ್ಕೆ ಈಗ ಎಷ್ಟು ಮಾಡಿದಾರೆ ಗೊತ್ತಿಲ್ಲ. ಇಲ್ಲ ಅಂದರೆ ನಮ್ಮ ಇದನ್ನು ಹೇಳೋದು ಪಂಚಭೂತ ಅಂತ ಹೇಳ್ತೇವೆ. ಗಾಳಿ, ನೀರು, ಭೂಮಿ, ಆಕಾಶ.
ಸೊ ಈ ರೀತಿ ನಾವು ಪಂಚಭೂತದಲ್ಲಿ ನಾವು ದೇಹ. ಸೊ ಹೇಗಾದರೂ ಈ ಪಂಚಭೂತಕ್ಕೆ ಜೀವ ಇಲ್ಲ, ಆದರೆ ಪಂಚಭೂತದಲ್ಲಿ ಒಳಗಿರುವ ಚೇತನ ಅದು ಯಾಕೆ ಅಂದರೆ ಅಲ್ಲಿ ಆತ್ಮ ನಾವು ದೇಹ. ಸೊ ಈ ಆತ್ಮಕ್ಕೆ ಶಾಶ್ವತವಾಗಿ ಇರುವ ಒಂದು ಅಸ್ತಿತ್ವ ಇರೋದ್ರಿಂದ ಅದು ಎಲ್ಲವನ್ನು ಶಾಶ್ವತವಾಗಿ ಬಯಸ್ತಾ ಇದೆ. ಈ ಜಗತ್ತು ಶಾಶ್ವತವಿಲ್ಲ, ಆದರೂ ಕೂಡ ನಮ್ಮ ಬಯಕೆಗಳು, ನಮ್ಮ ಪ್ರತಿಯೊಂದು ನಮ್ಮ ಒಂದು ಪ್ರಯತ್ನ ಶಾಶ್ವತ ಇರುವುದಕ್ಕೆ ಹೋಗ್ತಾ ಇದೆ. ಸೊ ಇಲ್ಲಿ ಈ ಗೀತೆ ಈ ಶಾಸ್ತ್ರ ನಾವು ತಿಳ್ಕೊಳ್ಳೋದು, ಭಗವಂತನ ನಮಗೆ ಒಂದಷ್ಟು ಈ ವೇದ ಜ್ಞಾನವನ್ನು ಸಾರವನ್ನು ಕೊಟ್ಟಿರೋದು ನಮಗೆ ಈ ಒಂದು ಸತ್ಯವನ್ನು ನಮಗೆ ಗೊತ್ತಾಗ್ತದೆ. ಹೌದು, ಇಲ್ಲಿ ಎಲ್ಲವೂ ಅಶಾಶ್ವತವಾದದ್ದು, ಆದರೆ ನಾನು ಶಾಶ್ವತ. ಸೊ ನಾನು ಶಾಶ್ವತವಾದ್ದರಿಂದ ನಾನು ಯಾಕೆ ಈ ಅಶಾಶ್ವತ ಪ್ರದೇಶದಲ್ಲಿ ಇರಬೇಕು? ನಾನು ಶಾಶ್ವತವಾದ ಪ್ರದೇಶ, ಶಾಶ್ವತವಾದ ಜೀವನವನ್ನು ಯಾಕೆ ಪಡೆಯೋಕ್ಕಾಗೋದಿಲ್ಲ? ಸೊ ಇಲ್ಲಿ ಫಸ್ಟ್ ಶ್ಲೋಕ ಹೇಳಿದರು ಅವರು ಕೇವಲ ಈ ಗೀತಾ ಪಠನೆಯಿಂದ ನಾವು ಆ ಒಂದು ಶಾಶ್ವತ ಪ್ರಸಾದವನ್ನು ಪಡೆಯಬಹುದು ಅಂತ ಹೇಳ್ತಾರೆ. ವಿಷ್ಣು ಪದಂ ಅವಾಪ್ನೋತಿ ವಿಷ್ಣೋರ್ ಪದಂ ಅವಾಪ್ನೋತಿ ಭಯಶೋಕಾದಿ ವಂಚಿತ. ವಿಷ್ಣುಪಾದ. ಸೊ ವಿಷ್ಣು ಇದು ವೈಕುಂಠ ಲೋಕ, ಅದರ ಅರ್ಥನೇ ವೈಕುಂಠ. ವೈಕುಂಠ ಅಂದರೆ ವಿಗತ ಕುಂಠ ಸ್ಯಾತ್. ಕುಂಠ ಅಂದರೆ ಭಯ. ಈ ಜಗತ್ತಿನಲ್ಲಿ ಪ್ರತಿ ಕ್ಷಣ ಭಯ ನಮಗೆ ಏನಾಗುತ್ತೆ ನೆಕ್ಸ್ಟ್ ನಾಳೆ ಎಕ್ಸಾಮಲ್ಲಿ ಏನು ನಾನು ಎಷ್ಟು ಮಾರ್ಕ್ಸ್ ತೆಗಿತೀನಿ, ಮತ್ತೆ ಎಷ್ಟು ಮಾರ್ಕ್ಸ್ ಏನು ಜಾಬ್ ಸಿಗುತ್ತೆ. ಈ ರೀತಿ ನಮಗೆ ಭಯ ಇರುತ್ತೆ. ಯಾವ ಸನ್ನಿವೇಶ ಕೂಡ ಅದಾದಮೇಲೆ ಭಯ ಅನ್ನೋದು ಇದು ಜಗತ್ತಿನ ನಿಯಮ. ಎಲ್ಲರಿಗೂ ಯಾರಾದರೂ ಆಗ್ಬೋದು, ಅದು ಇಲ್ಲೇ ಇಲ್ಲ ಕುಂಠ. ಆದರೆ ಇನ್ನೊಂದು ಜಗತ್ತಿದೆ. ಗೀತೆಯ ಕೃಷ್ಣ ಹೇಳ್ತಾರೆ, ಪರಸ್ತಸ್ಮಾತ್ತು ಭಾವೋ ಅನ್ಯೋ ವ್ಯಕ್ತೋ ಅವ್ಯಕ್ತ ಸನಾತನಃ. ಮುಂದೆ ಬರುತ್ತೆ 15ನೇ ಅಧ್ಯಾಯದಲ್ಲಿ, 8ನೇ ಅಧ್ಯಾಯ ಕೃಷ್ಣ ಹೇಳೋದು. ಕೆಲವು ಕಡೆ ಭಗವಂತನ ಹೇಳ್ತಾರೆ ಈ ಥರ ಇನ್ನೊಂದು ಧಾಮ ಇದೆ, ಇನ್ನೊಂದು ಜಗತ್ತಿದೆ, ಶಾಶ್ವತವಾದ ಜಗತ್ತು, ಶಾಶ್ವತವಾದ ಅಲ್ಲಿ ಕುಟುಂಬಗಳಿವೆ, ನಮ್ಮ ನೆಂಟರೆಲ್ಲರೂ ಇರ್ತಾರೆ, ಎಲ್ಲವೂ ಶಾಶ್ವತವಾಗಿದೆ ಆ ಪ್ರದೇಶ. ಅಲ್ಲಿ ದೇಹಗಳು ಶಾಶ್ವತವಾಗಿದೆ, ಎಲ್ಲವೂ ಶಾಶ್ವತ, ನಗರಗಳು ಪ್ರತಿಯೊಂದು. ಸೊ ಆ ಇಲ್ಲಿ ಹೇಳ್ತಾರೆ ಕೇವಲ ಗೀತೆಯ ಒಂದು ಪಠನೆಯಿಂದ, ಇದೊಂದು ಅರ್ಥ ಮಾಡ್ಕೊಳ್ಳೋದ್ರಿಂದ ನಾವು ಆ ಇದನ್ನು ಹೋಗ್ಬೋದು. ಇವಾಗ ನಾವು ಇಲ್ಲಿಂದ ಯಾರಾದರೂ ದುಬೈಗೆ ಹೋಗಬೇಕು, ಇಲ್ಲ ಅಮೆರಿಕ ಹೋಗಬೇಕು ಪ್ರಯತ್ನ ಮಾಡ್ತೀವಿ. ನಾವು ಮಾಡೋ ಮುಂಚೆ ನಾವೇನು ಮಾಡ್ತೀವಿ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತೇವೆ. ಅಲ್ಲಿ ಓದೋರು ನಮ್ಗೆ ಹೇಳ್ತಾರೆ, ಸೊ ಅಲ್ಲಿ ಹೋಗ್ಬೇಕು ಅಂದರೆ ಈ ಥರ ಪ್ರೊಸೀಜರ್ ಇದೆ, ಪಾಸ್ಪೋರ್ಟು, ವೀಸಾ, ಈ ಥರ ನೀವು ಪದವಿ, ಈ ಡಿಗ್ರಿ ಸರ್ಟಿಫಿಕೇಟ್ಸ್ ಬೇಕು, ಇನ್ನೊಂದು ಬೇಕು, ಈ ಥರ ಅಪ್ಲೈ ಮಾಡಬೇಕು, ತಿಳ್ಕೊಳ್ತೀವಿ ನಮ್ಮ ವಿಷಯ. ತಿಳ್ಕೊಂಡ್ಮೇಲೆ ನೀವು ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ನಮಗೆ ಈ ಗೀತೆಯಲ್ಲಿ ಈ ಒಂದು ವಿಷಯ ಗೊತ್ತಾದ್ರೆ ನಾವು ಕೂಡ ಭಗವಂತನ ಅಸ್ತಿತ್ವ, ನಮಗೆ ಭಗವಂತನ ಸಂಬಂಧ, ಮತ್ತು ಅಲ್ಲಿ ಹೋಗೋ ಒಂದು ನಮ್ಮ ಒಂದು ಪ್ರಯತ್ನ ಆರಂಭ ಮಾಡ್ತೇವೆ. ಎರಡನೇ ಶ್ಲೋಕವನ್ನು ನನ್ನ ಜೊತೆಗೆ ಓದಿದರು. ಗೀತಾಧ್ಯಾಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ ಇದರ ಅನುವಾದ ಹೀಗೆ. ಗೀತಾಧ್ಯಾಯ ಮಾಡೋದ್ರಿಂದ ಹಿಂದೆ ಜನ್ಮ ನಮ್ಮ ಪಾಪಗಳು ನಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ. ಸೊ ಈಗ ನಾವು ಜಗತ್ತಿನಲ್ಲಿ ಏನೇ ಬರೋದು ನಮಗೆ ಕಾರಣ ಇದೆ. ಈಗ ಮಹಾಭಾರತ ಓದಿದವರಿಗೆ ನೋಡ್ತೇನೆ, ಅದರಲ್ಲಿರೋ ಕಥೆಗಳಲ್ಲಿ ಈ ಥರ ಆಗ್ತಾ ಇದೆ ಅಂದರೆ ಒಂದೊಂದು ಕನೆಕ್ಷನ್ ಕೊಡ್ತಾರೆ. ಹಿಂದೆ ಜನ್ಮದಲ್ಲಿ ಈ ಥರ ಅವರೊಂದು ಶಾಪ ಆಗಿತ್ತು, ಕರ್ಣನಿಗೆ ಆ ರೀತಿ ಏನೋ ಶಾಪ ಆಗಿತ್ತು. ಸೊ ಹಾಗಾಗಿ ಈಗ ಅವರಿಗೆ ಈ ರೀತಿಯ ಒಂದು ಶಿಕ್ಷೆ, ಈ ರೀತಿ ದ್ರೋಣಾಚಾರ್ಯರಿಗೆ ಈ ರೀತಿಯಲ್ಲಿ ಆಗ್ತಾ ಇದೆ, ಅದಕ್ಕೆ ಒಂದು ಕನೆಕ್ಷನ್.
ಭೀಷ್ಮ ಪಿತಾಮಹರು ಅವರು ಹೇಳಿದರು. ಸೊ ಇಲ್ಲಿ ಆ್ಯಕ್ಚುಲಿ ನಮ್ಮ ಪ್ರತಿಯೊಂದು ಒಬ್ಬರ ಜೀವನದಲ್ಲೂ ಕೂಡ ಪ್ರತಿಯೊಂದು ಆಗ್ತಾ ಇರೋದು ಭಗವಂತನ ಸಂಪೂರ್ಣ ನಿರ್ದೇಶನ. ನಮ್ಮೊಟ್ಟಿಗೆ ಕೃಷ್ಣನು ಪರಮಾತ್ಮನಾಗಿ ನೆಲೆಸಿದ್ದಾರೆ. ನಾವು ಕೃಷ್ಣ ಪರಮಾತ್ಮ ಅಂತ ಹೇಳ್ತೇವೆ, ನಾವು ಆತ್ಮ. ಆದರೆ ನಮ್ಮ ಜೊತೆಗೆ ಈ ಹೃದಯದಲ್ಲಿ ಭಗವಂತ ಪರಮಾತ್ಮನಾಗಿ ಇದ್ದೇವೆ. ಆಮೇಲೆ ಇನ್ನೊಂದು, ಯಾವಾಗಲೂ ನಾವು ಅಂದರೆ ನಾನು ಅಂತ ಹೇಳ್ತೇವೆ. ಸೊ ನಾವು ನಾನು ಅಂತ ಹೇಳೋದಿಲ್ಲ, ಇಲ್ಲ ನಾನು ಅಂತ ಹೇಳೋದಿಲ್ಲ. ಯಾರಿಗೆ ಹೇಳಿದ್ರು ನೀವ್ಯಾರು, ನಿಮ್ಮ ಹೆಸರು ಇರುತ್ತೆ ನಾನು, ನಮ್ಮ ಕೈ ಈ ಕಡೆ ನಾವು ತೋರಿಸ್ತೇವೆ. ಗೊತ್ತಿಲ್ಲದೋ ನಾವು ಆ್ಯಕ್ಚುಲಿ, ಯಾಕಂದರೆ ಆತ್ಮ ಆಗಿರೋದು ಹೃದಯದ ಸ್ಥಾನ. ಭಗವದ್ಗೀತೆ ಕೂಡ ಕೃಷ್ಣ ಹೇಳ್ತಾರೆ, ಹೃದಯದಲ್ಲಿ ಆತ್ಮ ಇರೋದು, ಆ ಹೃದಯದಲ್ಲೇ ಭಗವಂತನು ಪರಮಾತ್ಮನಾಗಿ ನೋಡ್ತಾರೆ. ಸೊ ಹೇಳ್ತಾರೆ, ಒಂದು ಉದಾಹರಣೆ ಉಪನಿಷತ್ತಲ್ಲಿ 2 ಪಕ್ಷಿಗಳು ಒಂದು ಮರದಲ್ಲಿ ಇದ್ದಾರೆ. ಒಂದು ಮರದಲ್ಲಿ ಒಂದು ಮಾವಿನ ಹಣ್ಣದ ಮರ ಇಟ್ಕೊಳ್ಳೋಣ. ಸೊ ಒಮ್ಮೊಮ್ಮೆ ಒಂದೊಂದು ಮಾವಿನ ಹಣ್ಣು ರುಚಿಕರವಾಗಿರುತ್ತೆ, ಅದು ತಿಂದಾಗ ತುಂಬ ಆನಂದ ಅನಿಸುತ್ತೆ. ಒಂದೊಂದು ಕಹಿಯಾಗಿರೋ ತಿಂದಾಗ ಅಷ್ಟೊಂದು ಇದು ಅನಿಸುತ್ತೆ, ಸ್ವಲ್ಪ ಅಯ್ಯೋ ಯಾಕೆ ತಿಂದರೆ ಇದು ಥರ ರುಚಿನೇ ಹಾಳಾಯಿತು ನಮಗೆ ಥರ. ಸೊ ಆ ರೀತಿ ಹೇಳ್ತಾರೆ, ನಾವು ಮಾಡುವ ಕಾರ್ಯದಿಂದ ನಮಗೆ ಸುಖ ದುಃಖ ಬರುತ್ತೆ. ಸುಖ ದುಃಖ ಬಂದು ಒಮ್ಮೆ ನಮಗೆ ಸುಖ ಅಂದರೆ ನಾವು ಸಂತೋಷ ಆಗ್ತೀವಿ. ಯಾವ ಸನ್ನಿವೇಶ ಈ ರೀತಿಯಲ್ಲಿ 2 ಹಕ್ಕಿಗಳು, ಒಂದು ಹಕ್ಕಿ ಉಪನಿಷತ್ತುಗಳದು ನಾವು ಜೀವಾತ್ಮ, ಇನ್ನೊಂದು ಹಕ್ಕಿ ಕೃಷ್ಣ ಪರಮಾತ್ಮ. ಸೊ ಕೃಷ್ಣ ಪರಮಾತ್ಮನಾಗಿ ಅವನು ಈ ಒಂದು ಸುಖ ದುಃಖವನ್ನು ಅವನು ಈ ಹಣ್ಣನ್ನು ಅವನು ಸವಿತಾ ಇದ್ದ. ನಾವು ಈ ಪ್ರಪಂಚದಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ, ಸುಖ ದುಃಖಕ್ಕೆ ನಮಗೆ ಅನುಭವ ಆಗ್ತಾ ಇದೆ. ಅದು ನಾವು ಒಂದು ಅಕ್ಕಿ. ಇನ್ನೊಂದು ಅಕ್ಕಿ ಅದು ಮಾಡ್ತಾ ಇಲ್ಲ, ಅಷ್ಟೇ ನೋಡ್ತಾ ಇದೆ ಅಷ್ಟೇ, ಒಂದು ಸ್ನೇಹಿತನಾಗಿ ನೋಡ್ತಾ ಇದೆ, ಅದು ಪರಮಾತ್ಮ. ಸೊ ನೀವು ಭಗವಂತನ ಬಗ್ಗೆ, ಪರಮಾತ್ಮ ಬಗ್ಗೆ ನಾವು ಬೆಳಿಗ್ಗೆ ಪ್ರತಿ ದಿವಸ ಬೆಳಿಗ್ಗೆ ಎಲ್ಲರಿಗೂ ಜಾಗೃತಿ ಕೊಡ್ತೇವೆ. ರಾತ್ರಿ ಮಲಗಿದಾಗ ನಮಗೇನು ಗೊತ್ತಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ. ನನ್ನ ಕನಸಲ್ಲಿ ಸ್ವಲ್ಪ ಏನೋ ಗೊತ್ತಾಗುತ್ತೆ, ಏನೋ ನಾವು ಎಲ್ಲೋ ಹೋಗಿದ್ದೀವಿ, ಏನು ಮಾಡಿ. ಇದು ಬಿಟ್ಟರೆ ಇನ್ನೊಂದು ಡೀಪ್ ಸ್ಲೀಪ್ ನಿದ್ದೆ, ಚಕ್ರಗಳಿದೆ, ಡೀಪ್ ಸ್ಲೀಪು, ಏನೋ ಬೇರೆ ಬೇರೆ ಥರದ ಸ್ಲೀಪ್ ಸೈಕಲ್ಸ್. ಸೊ ನಾವು ಏನು ಅಂತ ನಾವು ಗೊತ್ತಿಲ್ಲ. ಬೆಳಿಗ್ಗೆ ಇದ್ದಾಗ ನಾವು ಎಚ್ಚರಿಕೆಯಲ್ಲಿ, ನಾನು ಇಂಥ ವ್ಯಕ್ತಿ, ನಾನು ಶ್ರೀವಾಸ ಕೀರ್ತನ ದಾಸ್, ನಾನು ಈ ಸಂಸ್ಥೆಯಲ್ಲಿ ಈ ರೀತಿ ನಾನೊಂದು ಸೇವೆ ಮಾಡ್ತಾ ಇದ್ದೇನೆ. ಸೊ ನನಗೆ ಈ ರೀತಿಯ ಕರ್ತವ್ಯಗಳಿದೆ. ಸೊ ಈ ದಿವಸ ನಾನು ಈ ಕರ್ತವ್ಯಗಳನ್ನು ಮಾಡಬೇಕು. ಸೊ ನಮಗೆ ನೆನಪು ಬರುತ್ತೆ, ಇಲ್ಲಾಂದ್ರೆ ರಾತ್ರಿ ಗೊತ್ತಿಲ್ಲ. ಸೊ ಇದು ನೆನಪು ಕೊಡೋರು ಯಾರು? ಈಗ ನೆನಪು ಅನ್ನೋದು ನಮಗೆ ಯಾವುದೋ ಒಂದು ಜಡವಸ್ತುವಿಂದ ನಾವು ಹೇಳೋದರ ಪ್ರಜ್ಞೆ ಇಲ್ಲ, ಅದಕ್ಕೆ ಒಂದು ಯಾವ ಶಕ್ತಿ ಇಲ್ಲ. ಅದು ನೆನಪು ನಮಗೆ ಬರ್ತಾ ಇರ್ತದೆ. ಒಂದೊಂದ್ಸಲ ನಾವು ಏನೋ ಪ್ರಾಬ್ಲಮ್ ಬಂದಾಗ ನಾವೇ ಸ್ನೇಹಿತರು ಪರಿಹಾರ ಕೇಳ್ತೇವೆ, ಈ ಥರ ಒಂದು ಕಷ್ಟ ಸಿಕ್ಕಾಕೊಂಡಿದ್ದ ನನಗೆ ಒಂದು ಸಲಹೆ ಕೊಡಿ. ಸೊ ಈ ರೀತಿ ಯಾರೋ ಹೇಳಿದಾಗ ನಮಗೆ ಗೊತ್ತಾಗುತ್ತೆ ವಿಷಯ. ಅದೇ ರೀತಿಯಲ್ಲಿ ಪ್ರತಿ ದಿವಸ ನಾವು ಬೆಳಿಗ್ಗೆ ಎಚ್ಚರ ಆದಾಗ ನಮಗೆ ಭಗವಂತನು ಆ ನೆನಪನ್ನು, ಪರಮಾತ್ಮನಾಗಿ ಕೃಷ್ಣನು ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ, ಪ್ರತಿಯೊಬ್ಬರ ಜೀವಿಯ ಒಟ್ಟಿಗೆ ನಾನು ಕೂಡ ಇದ್ದೇನೆ. ಸರ್ವಸ್ಯ ಚ ಅಹಂ ಸನ್ನಿವಿಷ್ಟ. ಸರ್ವಸ್ಯ ಅಂದರೆ ಪ್ರತಿಯೊಬ್ಬರು ಅಂದರೆ ಮನುಷ್ಯರು, ಪ್ರಾಣಿಗಳು, ಎಲ್ಲ ಜೀವಿಗಳು ಕೃಷ್ಣ. ಯಾವ ಜೀವಿಯಲ್ಲಿ ಕೃಷ್ಣ ಇಲ್ಲ. ಸರ್ವಸ್ಯ ಚ ಅಹಂ ಅಂತ ಕೃಷ್ಣ, ನಾನು ಕೂಡ ಇದ್ದೇನೆ. ಯಾಕಂದರೆ ಪ್ರತಿಯೊಂದು ಜೀವ ಅದು ಅಸ್ತಿತ್ವದಲ್ಲಿದೆ ಅಂದರೆ ಅದು ಚೇತನಾತ್ಮ. ಆದರೆ ಅದರಲ್ಲಿ ಪ್ರತ್ಯೇಕವಾಗಿ ಕೃಷ್ಣನು ಕೂಡ ಪರಮಾತ್ಮ. ಮತ್ತೇನು ಕೃಷ್ಣ ಏನು ಮಾಡ್ತಾರೆ? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಹೃದಯ ಅಂದರೆ ಹೃದಯದಲ್ಲಿ ಹೃದಯ ಸನ್ನಿವಿಷ್ಟ. ಮತ್ತಃ ಸ್ಮೃತಿ ಜ್ಞಾನ ಅಪವಾಂಚ. ನನ್ನಿಂದ ಸ್ಮೃತಿ ಅಂದರೆ ನೆನಪು, ಸ್ಮೃತಿ ಜ್ಞಾನ ಅಂದರೆ ಬುದ್ಧಿ, ಅಪೋನ ಅಂದರೆ ಮಾಯ. ಸೊ ನಮಗೆ ರಾತ್ರಿ ಎಲ್ಲ ಮರ್ತೋಗ್ಬಿಡುತ್ತೆ ಅಂದರೆ ಅದನ್ನು ಮರೆಸೋದು ಕೂಡ ಕೃಷ್ಣ ಪರಮಾತ್ಮ. ಮತ್ತೆ ಬೆಳಿಗ್ಗೆ ನಮಗೆ ನೆನಪು ಬರುತ್ತೆ ಅಂದರೆ ಅದು ಕೊಡೋದು ಕೃಷ್ಣ. ಆದರೆ ಇದು ನೆನಪು ಮತ್ತು ಮರವು ಬರೋದು ಇದು ಭಗವಂತನ ಏನೋ ನಮ್ಮ ಜೊತೆ ಒಂದು ಆಟ ಆ ರೀತಿಯಲ್ಲಿ ಅಂತಲ್ಲ, ನಮ್ಮ ಕರ್ಮಾನುಸಾರ. ಹೀಗೆ ಒಂದು ಜಡ್ಜ್, ನಾವು ಕೋರ್ಟ್ಗೆ ಹೋದ ಇದರಲ್ಲಿ ನ್ಯಾಯಾಧೀಶರು ಇರ್ತಾರೆ. ಅವರು ಒಮ್ಮೊಮ್ಮೆ ಒಬ್ಬರಿಗೆ ಶಿಕ್ಷೆ ಕೊಡ್ತಾರೆ, ನೀವು ಈ ಥರ ಫ್ರಾಡ್ ಮಾಡಿದ್ದೀರಾ, ಸೊ ಇದಕ್ಕೆ ನಿಮಗೆ ಶಿಕ್ಷೆ ಆಗಬೇಕು, ನೀವು ಅವ್ರಿಗೆ ಅಷ್ಟು ಕಾಂಪನ್ಸೇಷನ್ ಕೊಡಬೇಕು, ನೀವು ಇಷ್ಟು ವರ್ಷಗಳು ಜೈಲಲ್ಲಿ ಇರಬೇಕು. ಇಲ್ಲ ಇನ್ನೊಬ್ಬರಿಗೆ ಯಾರಿಗೂ ನ್ಯಾಯ ಆಗಿದೆ, ಅವರಿಗೆ
ಅದೇ ನ್ಯಾಯಾಧೀಶ ಅವ್ರಿಗೆ ಅವಾರ್ಡ್ ಮಾಡ್ತಾರೆ, ಅವನಿಗೆ 1 ಲಕ್ಷ 10 ಲಕ್ಷ ಕಾಂಪನ್ಸೇಷನ್ ಕೊಡಬೇಕು. ಸೊ ಅದೇ ಜಡ್ಜ್ ಆದರೆ ಒಬ್ಬರಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ, ಒಬ್ಬರಿಗೆ ಅವ್ರಿಗೆ ಮಾಡ್ತಾರೆ. ಸೊ ಅವರೇನು ಭೇದ ಭಾವ ಇಲ್ಲ. ಯಾರು ಗೀತೆಯ ಕೃಷ್ಣ ಹೇಳ್ತಾರೆ, ಸಮೋಹಂ ಸರ್ವಭೂತೇಶು, ನಾವು ಪ್ರತಿಯೊಬ್ಬರಿಗೂ ಸಮ, ಯಾರು ಕೂಡ ನಾವು ಪಕ್ಷಪಾತವನ್ನು ಮಾಡೋದಿಲ್ಲ. ಒಂದ್ಸಲ ಮಹಾಭಾರತ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರುವಾಗ ಕೃಷ್ಣ ಪಾಂಡವರಿಗೆ ಏನು ಪಕ್ಷಪಾತ ಮಾಡೋದಿಲ್ಲ, ಕೃಷ್ಣ ಪಕ್ಷಪಾತ ಮಾಡ್ತಾರೆ. ಕೃಷ್ಣನು ಎಲ್ಲರಿಗೂ ಸಮ, ಪರಮಾತ್ಮನಾಗಿ ಅವನ ತಂದೆ ಇದ್ದಾಗೆ ಪರಮ ತಂದೆ ಅವನೆಲ್ಲರಿಗೂ ಒಂದೇ ರೀತಿ. ನಮ್ಮ ಕರ್ಮಾನುಸಾರ ಹಿಂದೆ ಜನ್ಮ ನಮ್ಮ ಚಟುವಟಿಕೆಗಳು ಪರಮಾತ್ಮನಾಗಿ ಕೃಷ್ಣನಿಗೆ ಎಲ್ಲ ಹೋಗುತ್ತೆ. ಕೃಷ್ಣ ಅದರ ಇದಾಗಿ ಒಂದೊಂದ್ಸಲ ನಮಗೆ ಸುಖವನ್ನು ಬರುವಂಥ ಸನ್ನಿವೇಶಗಳು, ಒಂದೊಂದ್ಸಲ ದುಃಖವನ್ನು ಬರುವಂಥ ಸನ್ನಿವೇಶಗಳು. ಸೊ ಪ್ರತಿಯೊಂದು ಕೂಡ ಈ ನಮ್ಮ ಕರ್ಮಾನುಸಾರವೇ ಆಗುತ್ತೆ. ನೋಡಿ ಎಷ್ಟು ಪರಮಾತ್ಮನು ಎಷ್ಟು ಡೀಟೇಲ್ ಅಕೌಂಟಿಂಗ್ ಸಿಸ್ಟಮ್ ಇರಬೇಕು. ಭಗವಂತ ಪ್ರತಿಯೊಂದು ಸೆಕೆಂಡಲ್ಲೂ ನಮ್ಮ ಯೋಚನೆ, ನಮ್ಮ ಚಟುವಟಿಕೆಗಳನ್ನ ಸರಿಯಾದ ರೀತಿಯಲ್ಲಿ ಹಿಂದೆ ಜನ್ಮದ ಪ್ರಕಾರ ನಾವು ಬರಬೇಕು ಅಂದರೆ ಎಷ್ಟು ಪಕ್ಕ ಇರಬೇಕು ಸಿಸ್ಟಮ್. ಆದರೆ ಇನ್ನೊಂದು ಮನುಷ್ಯ ಜನ್ಮದಲ್ಲಿ ಅಂದರೆ ನಮಗೆ ಭಗವಂತ ಒಂದು ಸ್ವತಂತ್ರವನ್ನು ಕೊಟ್ಟಿದೆ. ಆ ಸ್ವತಂತ್ರದಿಂದ ನಾವು ಮುಂದೆ ಆಗುವಂತೆ ನಾವು ಬದಲು ಮಾಡಿ. ಈಗ ನಾನು ಹಿಂದೆ ಆದದ್ದಾಯ್ತು, ಇವಾಗ ಅದರ ಅನುಸಾರವಾಗಿ ಸುಖದಲ್ಲೂ ದುಃಖದಲ್ಲೂ ಇದ್ದೇನೆ, ಅದನ್ನೇ ನಾವು ಮಾಡೋಕ್ಕಾಗ ತುಂಬ ಬದಲು ಮಾಡೋಕ್ಕಾಗಲ್ಲ. ಆದರೆ ಮುಂದೆ ಆಗೋದಾದ್ರೂ ಈಗ ನಾವು ಮಾಡುವ ಚಟುವಟಿಕೆಯಿಂದ ಬದಲಾಗಿ ಅದು ಒಂದು ನನ್ನ ಕೈಯಿಂದ. ಆದರೆ ಇನ್ನೊಂದು ನಾವು ಭಗವಂತನ ಶಕ್ತಿ ಏನಂದರೆ ಅವನು ನಾನು ಹಿಂದೆ ಮಾಡಿದ್ದು ಕೂಡ ಆ ಪಾಪವನ್ನು ತೆಗೆದಿರಬೇಕು, ಅದು ಅವನಿಗೆ ಸಾಧ್ಯ. ಒಮ್ಮೆ ಜೈಲಲ್ಲಿರುವಾಗ ಇದು ಕಸಬ್ ಇರಲ್ಲ, ಟೆರರಿಸ್ಟ್ ಇರಲ್ಲ, ಪ್ರೆಸಿಡೆಂಟ್ ಅವರಿಗೆ ಅವ್ರೇನಾದರೂ ಒಂದು ಸ್ಪೆಷಲ್ ಇದು ಕೊಟ್ಟು ಸ್ಪೆಷಲ್ ಪಾರ್ಡನ್ ಮಾಡೋಲ್ಲ ಅಂತ ಅವ್ರಿಗೆ ಮನವಿ ಕೊಡ್ತಾರೆ, ಲೆಟರ್ಸ್. ಎಷ್ಟೋ ಜನ ಮಾಡ್ತಾರೆ, ಇದೆಲ್ಲ ಎಷ್ಟೋ ಜನ ಜೈಲಲ್ಲಿ ಈಗ ತೀರ್ಪಾಗಿರುತ್ತೆ ಸುಪ್ರೀಂ ಕೋರ್ಟಲ್ಲಿ, ಅವ್ರಿಗೆ ಡೆತ್ ಪೆನಾಲ್ಟಿ ಅವ್ರನ್ನ ವಿಧಿಸಬೇಕು ಅಷ್ಟೇ. ಆದರೂ ಕೂಡ ಕೊನೆಗೊಂದು ಪ್ರೆಸಿಡೆಂಟ್ಗೆ ಏನೋ ಒಂದು ಮನವಿ ಮಾಡ್ತಾರೆ. ರೇರ್ ಒಂದೊಂದ್ಸಲ ಅದರ ಅವರು ಪ್ರೆಸಿಡೆಂಟ್ಗೆ ಅಷ್ಟು ಶಕ್ತಿ ಇರುತ್ತೆ, ಅವ್ರನ್ನ ಮನ್ನಣೆ ಮಾಡ್ಬೋದು. ಅದೇ ರೀತಿ ಪರಮಾತ್ಮನಾಗಿ ಕೃಷ್ಣನು ನಮ್ಮ ಹಿಂದೆ ಜನ್ಮವನ್ನು ಅವನೆಲ್ಲ ಪಾಪ ತೆಗೆಯಬಹುದು. ಗೀತೆ ಕೃಷ್ಣ ಹೇಳ್ತಾರೆ, ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೃಷ್ಣ ಹೇಳ್ತಾರೆ, ನನ್ನ ಆಶ್ರಯ ಪಡೆಯಿರಿ, ನಾನು ನಿಮ್ಮೆಲ್ಲ ಕರ್ಮಗಳನ್ನು ತೆಗೆಯುತ್ತೇನೆ. ಅದು ಕೃಷ್ಣನಿಗೆ ಶಕ್ತಿ. ಸೊ ಹೇಳ್ತಾರೆ ಗೀತಾ ಅಧ್ಯಯನ ಶ್ರೀರಸ್ಸು. ಸೊ ನಾವು ಕೇವಲ ಗೀತಾ ಅಧ್ಯಯನ ಮಾಡೋದ್ರಿಂದ ನಮಗೆ ಈ ರೀತಿ ನಮ್ಮ ಪಾಪಗಳು ಹಿಂದೆ ಜನ್ಮ ಎಷ್ಟೋ ಪಾಪಗಳು ಯಾವಾಗಿಂದ ಶುರುವಾಯಿತು ಗೊತ್ತಿಲ್ಲ. ಆ್ಯಕ್ಚುಲಿ ವಿಚಾರ ಇದು ಈ ದಿವಸ ಅನ್ನೋದಿಲ್ಲ, ನಮಗೆ ಬರ್ತ್ಡೇ ಇದೆ ಅಂತ ಒಂದು ಲೆಕ್ಕಾಚಾರ ಇದೆ. ಅದು ನಮ್ಮ ಯಾವಾಗ ಈ ಚಕ್ರದಲ್ಲಿ ನಾವು ಕರ್ಮಬಂಧದಲ್ಲಿ ಬಿದ್ದಿದ್ದೇವೆ ಅಂದರೆ ಅನಾದಿ ಕರ್ಮಕ್ಕಲೇ ಪಡಿ ಭವಾನಜ ಹೇಳ್ತಾರೆ. ಇದಕ್ಕೆ ಒಂದು ಅನಾದಿ ಅಂದರೆ ಇದಕ್ಕೆ ಸಮಯ ಇದೆ, ಶುರು ದಿನ ಇದೆ. ಆದರೆ ಎಷ್ಟು ವರ್ಷಗಳಿಂದ ಇವಾಗ ನಿಮಗೆ ಒಂದು 10 ಕೋಟಿ ವರ್ಷ, 1000 ಕೋಟಿ ವರ್ಷ, 20 ಈ ಥರ ಹೇಳಿದರೆ ನಮಗೆ ಯೋಚನೆ ಮಾಡೋಕ್ಕಾಗುತ್ತೆ. ಸೊ ಆ ರೀತಿಯಲ್ಲಿ ನಮ್ಮ ಒಂದು ಈ ಭೌತಿಕ ಜಗತ್ತಿನ ಜೀವನದ ಆರಂಭ. ಧೃತರಾಷ್ಟ್ರನ ಬಗ್ಗೆ ನೀವು ಕೇಳಿರ್ಬೋದು, ಒಂದು ಕತೆ ಹೇಳ್ತಾರೆ. ಧೃತರಾಷ್ಟ್ರ ಎಲ್ಲ ಮಹಾಭಾರತ ಇದ್ದಾದ್ಮೇಲೆ ಕೃಷ್ಣನ ಕೇಳ್ತಾರೆ, ಯಾಕೆ ನನಗೆ ಇಷ್ಟು ಕಷ್ಟ? ಧೃತರಾಷ್ಟ್ರನ ಗೊತ್ತು ಕೃಷ್ಣ ಪರಮ ಪುರುಷ ಅಂತ. ಸೊ ಅವರು ಹೇಳ್ತಾರೆ, ನೀನು ಹಿಂದೆ ಒಂದು ಬೇಡನಾಗಿದೆ ಹಂಟರ್ ಧೃತರಾಷ್ಟ್ರನ. ಸೊ ಆ ಬೇಡನಾಗಿದ್ದವರು ಒಂದು ಸನ್ನಿವೇಶದಲ್ಲಿ ಒಂದು ಹಕ್ಕಿಗಳು ಅದಕ್ಕೆ ಎಷ್ಟು 100 ಮಕ್ಕಳು 100 ಅಕ್ಕಿಗಳು ಮಕ್ಕಳು, ಅಕ್ಕಿ ಚಿಕ್ಕ ಅಕ್ಕಿ ಮಕ್ಕಳು. ಸೊ ಅದೆಲ್ಲವನ್ನು ಅವರು ಕೊಂದರು. ಸೊ ಈಗ ಈ ಜನ್ಮದಲ್ಲಿ ಅವರ ಮಕ್ಕಳೆಲ್ಲ ಹಾಗೆ ಸಾಯಿದೆ. ತಂದೆ ತಾಯಿ ಎಷ್ಟು ಓದುವುದು ಸಂಪೂರ್ಣ ಸರ್ವನಾಶ. ಸೊ ನಂತರ ಅದು ಆದದ್ದು ಯಾವಾಗ ಅಂದರೆ ಧೃತರಾಷ್ಟ್ರನು ಹಿಂದಿನ ಜನ್ಮದಲ್ಲ 100 ಜನ್ಮಗಳ ಹಿಂದೆ, ಒಂದು 2 3 4 ಇಷ್ಟು ವರ್ಷ, 1000 ಎಷ್ಟು ಲಕ್ಷ ವರ್ಷ. ಸೊ ಮತ್ತೆ ಧೃತರಾಷ್ಟ್ರ ಕೇಳೋದು, ಅಷ್ಟು ಹಿಂದೆ ಆಗಿದ್ದು ಅದು ಇವಾಗ ಯಾಕೆ ಬರಬೇಕು, ಈ ಜನ್ಮದಲ್ಲಿ ಯಾಕೆ? ಸೊ ಅವಾಗ ಹೇಳ್ತಾರೆ, ನೀನು
ಆಗ ಅವನು ಬೇಡನಾಗಿ ಅವನು ತುಂಬ ಕ್ರೂರ ಪ್ರವೃತ್ತಿ ನೀನು ಮಾಡಿದ ಒಂದು ಚಟುವಟಿಕೆ. ಆದರೆ ಮತ್ತೆ ನೀನು ಆ 100 ಮಕ್ಕಳನ್ನು ಪಡೆಯುವ ಒಂದು ಇದು ಬೇಕು ನಿಮಗೆ. ಆ ನೋವು 100 ಮಕ್ಕಳನ್ನು ಕಳ್ಕೊಳ್ಳೋದು ನೋವು ಅನುಭವಿಸ್ಬೇಕು. ಅದ್ರ ಮುಂಚೆ 100ಗಳನ್ನು ಪ್ರಾಪ್ತಿ ಮಾಡೋ ಒಂದು ಪುಣ್ಯ ಬೇಕು. ಅದು ನಿನಗೆ ಅಷ್ಟು ಜನ್ಮಗಳಾಯಿತು ಆ ಒಂದು ಪುಣ್ಯವನ್ನು ಪ್ರಾಪ್ತಿ ಮಾಡಲಿಕ್ಕೆ. ಮತ್ತೆ ನಿನಗೆ ಈ ಜನ್ಮದಲ್ಲಿ 100 ಮಕ್ಕಳು ಅದೆಷ್ಟು ಆನಂದ. 2 ಮಕ್ಕಳು 3 ಮಕ್ಕಳು 4 ಮಕ್ಕಳು ಹೆಚ್ಚಾದಷ್ಟು ನಮಗೆ ಆನಂದ ಜಾಸ್ತಿ ಆಗುತ್ತೆ ಹೆಚ್ಚು. ಸೊ ಹೀಗೆ 100 ಮಕ್ಕಳು ಜನ್ಮದಲ್ಲಿ ಬರಬೇಕು ಅಂದರೆ 199 ಜನ್ಮಗಳು ಆ ಪುಣ್ಯವನ್ನು ಪ್ರಾಪ್ತಿ ಮತ್ತೆ ಆ ಪಾಪ ಅದೇನಿತ್ತು ಅದನ್ನು ಅನುಭವಿಸಿದ್ದು ಈಜು. ಹೇಗೆ ನಂತರ ಧೃತರಾಷ್ಟ್ರನಿಗೆ ಕೂಡ ವಿದುರನ ಒಂದು ವಿದುರ ಸಾಮಾನ್ಯ ವ್ಯಕ್ತಿಯಲ್ಲ, ಸಾಕ್ಷಾತ್ ಯಮರಾಜರ ಒಂದು ಶಾಪ ಆಗಿ ಅವರು ಹುಟ್ಟಿದರು. ಸೊ ಅವರ ಒಂದು ಕೃಪೆಯಿಂದ ಇವರಿಗೆ ಮೋಕ್ಷ ಸಿಗುತ್ತೆ ಕೊನೆಗೆ. ಸಂಪೂರ್ಣ ಜೀವನದಲ್ಲಿ ವಿದುರ ಪ್ರಯತ್ನ ಮಾಡ್ತಾ ಇರ್ತಾರೆ ಧೃತರಾಷ್ಟ್ರನನ್ನು ಸರಿಯಾದ ಮಾರ್ಗದಲ್ಲಿ ತರಲಿಕ್ಕೆ. ದುರ್ಯೋಧನ ಹುಟ್ಟಿದಾಗಲೇ ಹೇಳ್ತಾರೆ, ಈ ಮಗುವನ್ನ ಈಗಲೇ ತಿಳಿಸ್ಬಿಡು, ಇದು ಅಪಶಕವಾಗಿ ಕಾಣ್ತಾ ಇದೆ ನನಗೆ. ಯಾಕಂದ್ರೆ ವಿದುರ ತುಂಬ ಬುದ್ಧಿವಂತ ತುಂಬ ಪುಣ್ಯ ಹೋಗ್ತಾರೆ, ಶುದ್ಧ ಹೋಗ್ತಾರೆ. ಸೊ ಅವ್ರು ಹೇಳ್ತಾರೆ, ಈಗ ನೀನು ಈಗಲೇ ಈ ಮಗುವನ್ನ ತಿಳಿಸ್ಬಿಡು. ಈ ಒಂದು ಮಗುವಿಂದ ನಿನ್ನ ಸಂಪೂರ್ಣ ಕುಟುಂಬದ ನಾಶ ಆಗುತ್ತೆ, ಸರ್ವನಾಶ. ಆದರೆ ಧೃತರಾಷ್ಟ್ರನಿಗೆ ಪುತ್ರ ವ್ಯಾಮೋಹ ಸಮಾಜ ಹೆಚ್ಚು, ಸಹಜ ಪುತ್ರ ವ್ಯಾಮೋಹ ಅದು ತುಂಬ ಹೆಚ್ಚು. ಆ ರೀತಿ ಅವಷ್ಟು ದುಷ್ಟರಾಗಿದ್ದರು ಅವರೇನು ಮಾಡೋದು ಕೊನೆಗೆ ಆಯ್ತು ಅಂತ ಅದಕ್ಕೊಂದು ಒಪ್ಪಿಗೆ ಕೊಡ್ತಾರೆ. ಸೊ ಅದರ ಒಂದು ಇದರಿಂದ ಕೊನೆಗೆ ಸಂಪೂರ್ಣ ಇದು ನಾಶ. ಆದರೆ ವಿದುರರ ಒಂದು ಪ್ರಭಾವದಿಂದ ಕೊನೆಗೆ ಅವರಿಗೆ ಅವರು ಕೂಡ ಒಂದು ಅಟ್ಲೀಸ್ಟ್ ಒಂದು ಲೆವೆಲ್ ಪರ್ಫೆಕ್ಷನ್ ಅಂತ ಹೇಳ್ತಾರೆ. ಮಲಿನೇ ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕಲ ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಒಬ್ಬರು ಪ್ರತಿದಿನ ನೀರಿನಲ್ಲಿ ಸ್ನಾನ ಮಾಡುವ ಮೂಲಕ ತನ್ನನ್ನು ತಾನು ಶುದ್ಧಗೊಳಿಸಿಕೊಳ್ಳಬಹುದು. ಆದರೆ ಒಬ್ಬನು ಒಮ್ಮೆಯಾದರೂ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ಸ್ನಾನ ಮಾಡಿದರೆ ಅವನಿಗೆ ಭೌತಿಕ ಜೀವನದ ಕೊಳಕು ಸಂಪೂರ್ಣವಾಗಿ ನಾಶವಾಗುತ್ತದೆ. ನೋಡಾಗ ಇಷ್ಟೇ ಒಂದು ಆಯಾಸ ಆಗಿರೋದ್ರೂ ಸ್ನಾನ ಮಾಡಿದ ತಕ್ಷಣ ಫ್ರೆಶ್ ಒಂದು ಎನರ್ಜಿ ಸಿಗುತ್ತೆ ನಮಗೆ ಎಲ್ಲರ. ಸೊ ಅದೇ ರೀತಿಯಲ್ಲಿ ಹೇಳ್ತಾ ಇರೋದು ಗೀತಾಮೃತ ಸ್ನಾನ. ಗೀತಾಮೃತ ಈ ಭಗವದ್ಗೀತೆಯ ಒಂದು ಅಮೃತ, ಇದರಲ್ಲಿ ನಾವು ಶ್ರವಣ ಮಾಡೋದ್ರಿಂದ ಒಮ್ಮೆ ಸಕೃತ್ ಮಾಡೋದ್ರಿಂದ ಸಂಸಾರ ನಾಶ, ಈ ಭೌತಿಕ ಜಗತ್ತಿನಲ್ಲಿ ಈ ನಾವು ಇದರಿಂದ ಆಗಬಹುದು ಸಂಪೂರ್ಣವಾಗಿ ನಾಶ. ಆ್ಯಕ್ಚುಲಿ ಇದೆಲ್ಲನೂ ಒಂದು ಇತಿಹಾಸಗಳು ಇದೆ. ಈ ರೀತಿ ಒಬ್ಬರು ಜೀವನದಲ್ಲಿ ಈ ರೀತಿ ಬದಲಾವಣೆ ಆಗುತ್ತೆ. ಈ ರೀತಿ ಗೀತಾಸು ಗೀತಾ ಕರ್ತವ್ಯ ಕಿಮನ್ಯೇ ಶಾಸ್ತ್ರ ವಿಸ್ತರೇ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದಿನಿಶ್ಚಿತಾ. ಭಗವದ್ಗೀತೆ ಪರಮ ಪುರುಷನಿಂದ ಹೇಳಲ್ಪಟ್ಟಿರುವುದರಿಂದ ಬೇರೆ ಯಾವುದೇ ವೈದಿಕ ಸಾಹಿತ್ಯವನ್ನು ಕಿಮ್ಮನ್ಯೇ ಶಾಸ್ತ್ರ ವಿಸ್ತರೇ ಬೇರೆ ಅಧ್ಯಯನ ಮಾಡೋದಂತೆ ಇಲ್ಲ ಅಂತ ಹೇಳ್ತಾರೆ. ಕಿಮ್ಮನ್ಯೇ ಬೇರೆ ಯಾಕೆ ಬೇಕು? ಯಾ ಸ್ವಯಂ ಎಸ್ ಆ್ಯಕ್ಚುಲಿ ವೇದಗಳು ಅಂದರೆ ವೇದ ಜ್ಞಾನ, ವೇದ ಸಾಹಿತ್ಯ ಅಂದರೆ 4 ವೇದಗಳಿದೆ. 4 ವೇದಗಳು ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಈ 4 ವೇದ. ಮತ್ತು ಉಪನಿಷತ್ತುಗಳಿದೆ. ಅದು ವೇದಗಳ ಒಂದು ಆಧ್ಯಾತ್ಮಿಕ ವಿಷಯವನ್ನು ಹೇಳುವ ಭಾಗಗಳು. ಸೊ ಅದರಲ್ಲಿ ಮುಖ್ಯವಾಗಿ 108 ಮುಖ್ಯ ಉಪನಿಷತ್ತುಗಳು, 108 ಉಪನಿಷತ್ತು ಮುಖ್ಯವಾಗಿ. ಈ ರೀತಿ ಮತ್ತೆ ಪುರಾಣಗಳಿವೆ, ಅದು ಕೂಡ ವೇದ ಸಾಹಿತ್ಯಗಳು. ಎಷ್ಟು ಪುರಾಣಗಳಿವೆ? 18 ಮುಖ್ಯವಾಗಿ 18 ಅಂತ ಹೇಳ್ತಾರೆ. 6 ಸಾತ್ವಿಕ, 6 ರಾಜಸಿಕ, ಆ ರೀತಿ ಕೂಡ ಒಂದು ಭಾಗ ಪುರಾಣಗಳು. ಸೊ ಇದೆಲ್ಲವೂ ಕೂಡ ಯಾವುದೇ ವೈದಿಕ ಸಾಹಿತ್ಯಗಳು. ಸೊ ಅದ್ರ ಹೇಳ್ತಾರೆ ಇದನ್ನೆಲ್ಲ ಓದೋಕ್ಕೆ
ಇದೆಲ್ಲ ಅಧ್ಯಯನ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು. ಮಹಾಭಾರತ ಅಥವಾ ಸಾಹಿತ್ಯ ಸೇರಿಸ್ಬೋದು. ಸೊ ಈ ರೀತಿ ಇದೆಲ್ಲವೂ ಸಾಧ್ಯ ಆಗದೆ ಓದಬೇಕು ನಾವು. ಆದರೆ ಸಾಧ್ಯ ಆಗಲಿಲ್ಲ ಅಂದರೆ ಈಗಿರೋ ಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಇವತ್ತಿನ ಜೀವನದಲ್ಲಿ ಫಾಸ್ಟ್ ಲೈಫ್ ನಮಗೆ ಅಷ್ಟು ಸಮಯ. ಸೊ ಅಟ್ಲೀಸ್ಟ್ ಈಗ ಹೇಳ್ತಾರೆ ಅದಕ್ಕೋಸ್ಕರ ಭಗವಂತನು ಈ ಗೀತೆ ಕೊಟ್ಟಿದ್ದಾರೆ. ಅದು ಯಾರಿಂದ ಬರ್ತಾನೆ? ಸ್ವಯಂ ಪದ್ಮನಾಭ, ಸ್ವಯಂ ಭಗವಂತ ಪರಮಪುರುಷ ಶ್ರೀಕೃಷ್ಣ ಪದ್ಮನಾಭ. ಸೊ ಅವರ ಕಡೆಯಿಂದ ಬ್ರಹ್ಮದೇವರು ಹುಟ್ಟಿ ಬರೋದು. ಗರ್ಭೋದಕಶಾಯ ವಿಷ್ಣು ಭಗವಂತನ ವಿಸ್ತರಣೆ, ಮಹಾವಿಷ್ಣು, ಗರ್ಭೋದಕಶಾಯ ವಿಷ್ಣು, ಕ್ಷೀರೋದಕಶಾಯ ವಿಷ್ಣು, ಈ ರೀತಿ 3 ವಿಷ್ಣು ರೂಪಗಳು ಅಂತ ಭಾಗವತದಲ್ಲಿ ವಿವರಣೆ ಇದೆ. ಸೊ ಗರ್ಭೋದಕಶಾಯ ವಿಷ್ಣು ಪ್ರತಿಯೊಂದು ಈ ಸೃಷ್ಟಿ ಮೊದಲಿಗೆ ಭಗವಂತನ ಒಂದು ಇಷ್ಟು ದೊಡ್ಡ ರೂಪ ನೀವು ಯೋಚನೆ ಮಾಡಿ. ಆ ಭಗವಂತನ ಶ್ವಾಸದಿಂದ ಒಂದು ನೀರು ಕಾರಣ ಸಮುದ್ರ ಅಂತ ಹೇಳ್ತಾರೆ. ನಾವು ಇಲ್ಲಿ ಸಮುದ್ರಗಳು ನೋಡ್ತೇವೆ, ಇದು ನಮ್ಮ ಭೂಲೋಕದಲ್ಲಿ ಇರುವ ಸಮುದ್ರ. ಆದರೆ ಇಲ್ಲಿ ಹೇಳ್ತಾ ಇರೋ ಸಮುದ್ರ ಇದು ಕಾರಣ ಸಮುದ್ರ. ಅಂದರೆ ಅಲ್ಲಿಂದ ಎಲ್ಲ ಈ ಭೌತಿಕ ಪ್ರಪಂಚ ಬರ್ತಾ ಇದೆ. ಸೊ ಅಲ್ಲಿ ಭಗವಂತನ ಒಂದು ಬೃಹದ ಆಕಾರದ ರೂಪ ಮಹಾವಿಷ್ಣು. ಸೊ ಅವರ ಒಂದು ಶ್ವಾಸದಿಂದ, ಅದರ ಮೊದಲು ಅವರ ಬೆವರಿನಿಂದ ಸೃಷ್ಟಿಯಾದ ನೀರು ಕಾರಣ ಸಮುದ್ರ. ಆ್ಯಕ್ಚುಲಿ ಗಂಗೆ ಕೂಡ ಅಲ್ಲಿಂದ ಬರೋದು. ವಾಮನದೇವರು ಏನು ಮಾಡ್ತಾರೆ, ಅಲ್ಲಿಂದ ಬರೋದು ಹೇಗೆ. ಸೊ ಆ ಮಹಾವಿಷ್ಣು ಅವರ ಒಂದು ಇದರಿಂದ ಹೇಗೆ ನಾವು ನೀರಿನಲ್ಲಿ ನಾವು ಉಸಿರಾಟ ಮಾಡುವಾಗ ಉಸಿರಾಡಲೇ ಬಬಲ್ಸ್ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಪ್ರತಿಯೊಂದು ಜಗತ್ತು ಮೊದಲಿಗೆ ಚಿಕ್ಕ ಒಂದು ಗುಳ್ಳೆಯಾಗಿ ಬರೋದು. ಎಸ್ಸೇವ ವಿಶ್ವಸ್ತ ಕಾಲ ಮತ ಅವಲಂಬೆ ಜೀವಂತಿ ಲೋಕವಿಲಜ ಜಗಳೆಲ್ಲ ಅಂತ ಹೇಳ್ತಾರೆ. ಆ ಭಗವಂತನ ಶ್ವಾಸದಿಂದ ಆ ಬ್ರಹ್ಮಾಂಡಗಳು ಒಂದೊಂದು ಬರ್ತಾರೆ ಅವನ ಬೃಹದಾಕಾರದ ದೇಹದಿಂದ. ಮತ್ತೆ ಪ್ರತಿಯೊಂದು ಆ ಒಂದು ಬ್ರಹ್ಮಾಂಡದಲ್ಲಿ ಭಗವಂತನು ಗರ್ಭೋದಕ ವಿಷ್ಣುವಾಗಿ ಪ್ರವೇಶ ಗರ್ಭ, ಈಗ ನಾವು ತಾಯಿ ಗರ್ಭದಲ್ಲಿ ನಾವು ಜನ್ಮ ತಾಳ್ತೇವೆ. ಅದೇ ರೀತಿ ಭಗವಂತನ ಸೃಷ್ಟಿ ಮಾಡಿದ ಗುಳ್ಳೆಗಳಲ್ಲಿ ಇದರಲ್ಲಿ ಭಗವಂತನ ಮತ್ತೆ ಪ್ರವೇಶಬಹುದು. ಮತ್ತೆ ಅವನ ಬೆವರಿನಿಂದ ಇನ್ನೊಂದು ಆ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಅರ್ಧ ಆ ಗರ್ಭೋದಕ ಸಮುದ್ರ ಅಂತ ಅಲ್ಲಿ ಸಮುದ್ರದಲ್ಲಿ ಭಗವಂತನ ನಡೆಸೋದು ಇನ್ನೊಂದು ಭಗವಂತನ ಶಯನ ರೂಪ. ಸೊ ಈ ಮಹಾವಿಷ್ಣುವನ್ನು ಕೂಡ ಅವನ ಒಂದು ಅನಂತಶೇಷ ಅವರ ಹಿಂದೆ ಮರುವಿದೆ. ಗರ್ಭೋದಕಶಾಯ ವಿಷ್ಣು ರೂಪದಲ್ಲೂ ಕೂಡ ಇದೆ. ಇದು ಅನಂತ ಕೋಟಿ ಬ್ರಹ್ಮಾಂಡದಲ್ಲಿ ಒಂದೊಂದರಲ್ಲೂ ಗರ್ಭೋದಕಶಾಯ ವಿಷ್ಣು ರೂಪ ಇದೆ. ಮತ್ತೆ ಗರ್ಭೋದಕಶಾಯ ವಿಷ್ಣು ಅವರ ಹೆಸರು ಪದ್ಮನಾಭ. ಅವರ ಒಂದು ಒಕ್ಕಳಿನಿಂದ ಬ್ರಹ್ಮದೇವರು. ಆಕ್ಚುಲಿ ಹೇಳಿದರೆ ಲಕ್ಷ್ಮೀದೇವಿ ಇದ್ದಾರೆ, ಅವರ ಸೇವೆ ಮಾಡ್ತಾರೆ ಪ್ರತಿ ಯಾವಾಗಲೂ. ಆದರೆ ಅವರ ಒಂದು ಈ ನಮ್ಮ ರೀತಿಯ ಒಂದು ಇದು ಅಗತ್ಯ ಇಲ್ಲ ಭಗವಂತನಿಗೆ. ಅವನು ಹೇಗೆ ಬೇಕಾದ ಸೃಷ್ಟಿ ಮಾಡುವುದು. ಬ್ರಹ್ಮದೇವ ಒಕ್ಕಳಿನಿಂದ ಬರೋದ್ರಿಂದ ಬ್ರಹ್ಮ, ಹೀಗೆ ಬ್ರಹ್ಮದ ಜನನ ಆಗುತ್ತೆ. ಮತ್ತೆ ಭಗವಂತನು ಗರ್ಭೋದಕಶಾಯ ವಿಷ್ಣು ಇನ್ನೊಂದು ರೂಪ ಕ್ಷೀರೋದಕಶಾಯ ವಿಷ್ಣು. ನಾವು ನೋಡ್ತೇವೆ ಭಗವಂತನು ಹಾಲಿನ ಸಮುದ್ರದಲ್ಲಿ ಇದ್ದಾನೆ ಅಂತ ನೋಡ್ತೇವೆ. ಆ ವಿಷ್ಣುವಿನ ರೂಪ ಕ್ಷೀರೋದಕಶಾಯ ವಿಷ್ಣು. ಕ್ಷೀರೋದಕ ಅಂದರೆ ಕ್ಷೀರಸಾಗರ, ಅದರಲ್ಲಿ ಮಲಗಿರುವ ವಿಷ್ಣು. ಅದೇ ಕ್ಷೀರೋದಕಶಾಯ ವಿಷ್ಣು ನಮ್ಮೊಟ್ಟಿಗೆ, ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಇರುವ ಪರಮಾತ್ಮ. ನಾನು ಆತ್ಮ, ನೀವು ಆತ್ಮ, ಪ್ರತಿಯೊಬ್ಬರು ಚೇತನಾತ್ಮ. ಅದು ನಮ್ಮೊಟ್ಟಿಗೆ ಅದೇ ಕ್ಷೀರೋದಕಶಾಯ ವಿಷ್ಣು ಪರಮಾತ್ಮ ಸ್ವರೂಪದಲ್ಲಿ ನನ್ನಲ್ಲಿದ್ದರೆ, ನಿಮ್ಮಲ್ಲಿದ್ದಾರೆ, ಪ್ರತಿಯೊಂದು ಅಣು ಕೂಡ ಸೊ 3 ವಿಷ್ಣು ರೂಪ. ಶ್ರೀ ಪದ್ಮನಾಭ ಏನು ಹೇಳ್ತಾರೆ ಅಂದರೆ ಗರ್ಭೋದಕಶಾಯ ವಿಷ್ಣು ಅವರ ರೂಪ, ಅವರಿಂದ ಬ್ರಹ್ಮವರು ಹೇಳ್ತಾರೆ. ಇದು ಆ ಪರಮಪುರುಷರಿಂದಲೇ ಬರುವ ಭಗವದ್ಗೀತೆ ಆಗೋದ್ರಿಂದ ಇಲ್ಲಿ ಇದನ್ನು ಅಧ್ಯಯನ ಮಾಡಿ ಸಾಕು, ಬೇರೆ ಎಲ್ಲ ಗ್ರಂಥಗಳ ಅಗತ್ಯ ಏನು ಅಂತ ಹೇಳಿ ತಿಳಿಸ್ತಾರೆ ಶಂಕರಾಚಾರ್ಯ ಹೇಳ್ತಾರೆ. सर्वस्वं विष्णुवक्त्रादिनिश्चितं गीता गंगोदकं पीत्वा पुनर्जन्म न विद्यते. ಭಗವಾನ್ ವಿಷ್ಣುವಿನ ಪವಿತ್ರ ಕಮಲದ ಬಾಯಿಯಿಂದ ಹೊರಹೊಮ್ಮುವ ಮಹಾಭಾರತದ ದಿವ್ಯ ಸಾರವಾದ ಗೀತೆಯ ಗಂಗಾಜಲವನ್ನು ಕುಡಿಯುವುದರಿಂದ ಒಬ್ಬರು ಮತ್ತೆ ಭೌತಿಕ ಜಗತ್ತಿನಲ್ಲಿ ಪುನರ್ಜನ್ಮವನ್ನು ಪಡೆಯುವುದಿಲ್ಲ.
ಬೇರೆ ರೀತಿಯಲ್ಲಿ ಹೇಳುವುದಾದರೆ ಗೀತೆಯನ್ನು ಭಕ್ತಿಯಿಂದ ಪಠಿಸುವುದರಿಂದ ಜನನ ಮತ್ತು ಮರಣದ ಚಕ್ರವು ಕೊನೆಗೊಳ್ಳುತ್ತದೆ. ಸರ್ವೋಪನಿಷದೋ ಗಾವೋ ಗೋವಿಂದ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ತುಗ್ಧಂ ಗೀತಾಮೃತಂ ಸೊ ಸರ್ವೋಪನಿಷದೋ ಗಾವೋ. ಸೊ ಈ ಹೇಳೋದ್ರಲ್ಲಿ ಒಂದು ಉಪಮಾನ ಒಂದು ಕೊಡ್ತಾ ಇರೋದು ಉದಾಹರಣೆಯ ಮೂಲಕ. ಎಲ್ಲ ಉಪನಿಷತ್ತುಗಳನ್ನು ಇಲ್ಲಿ ಹಸುಗೆ ಹೋಲಿಕೆ ಮಾಡ್ತಾರೆ, ಗೋಮಾತೆ. ಸೊ ಗೋಮಾತೆಯಿಂದ ನಮಗೆ ಸಿಗುವಂಥದ್ದು ಹಾಲು. ಸೊ ಗೋಮಾತೆ ಪಕ್ಕದಲ್ಲಿ ತನ್ನ ಕರು ಇದ್ರೆ ಒಳ್ಳೆ ಹಾಲು ಕೊಡುತ್ತೆ. ಸೊ ಹಾಗೆ ಹೇಳ್ತಾ ಇದ್ರೆ ಎಲ್ಲ ಉಪನಿಷತ್ತು ಇಷ್ಟು ಜ್ಞಾನದ ಭಂಡಾರ, ವೇದ ಜ್ಞಾನ ಭಂಡಾರ, ಅದರಲ್ಲಿ ಈ ಗೀತಾ ಅನ್ನೋದು ಹೇಗೆ ಒಂದು ಸಾರ ಅಂತ ಹೇಳ್ತಾ ಇರೋದು. ಆ ಒಂದು ಉಪನಿಷತ್ತುಗಳನ್ನ ಹಸುಗೆ ಹೋಲಿಕೆ ಮಾಡಿದರೆ ಕೃಷ್ಣನನ್ನು ಯಾರು ಹಸುವಿನ ಇದನ್ನು ತೆಗೆಯೋದು. ಮತ್ತೆ ಅರ್ಜುನ ಕರು. ಸೊ ಅರ್ಜುನ ಗೀತಾಮೃತಗಳು ಸಾಕ್ಷಾತ್ ಭಗವಂತನೇ ಆ ಉಪನಿಷತ್ತಿನಿಂದ ಕರೀತಾ ಇದೆ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ एको देवो देवकी पुत्र एव एको मंत्रस्तस्य नामानि यानि एको मंत्रस्तस्य नामानि यानि कर्मापि एकं तस्य देवस्य सेवा. ಒಂದೇ ಒಂದು ಪವಿತ್ರ ಗ್ರಂಥ ಬೇಕು, ಭಗವಾನ್ ಶ್ರೀಕೃಷ್ಣನು ಹಾಡಿರುವ ದಿವ್ಯವಾದ ಗೀತೆ. ಒಬ್ಬನೇ ಪೂಜನೀಯ ಭಗವಂತ ಭಗವಾನ್ ಶ್ರೀಕೃಷ್ಣ. ಒಂದೇ ಒಂದು ಮಂತ್ರ, ಅವನ ಪವಿತ್ರ ನಾಮಗಳು ಮತ್ತು ಆ ಪರಮ ಪೂಜಕನಾದ ಶ್ರೀಕೃಷ್ಣನಿಗೆ ಒಂದೇ ಒಂದು ಕರ್ತವ್ಯ, ಭಕ್ತಿ ಸೇವೆ. ಇಲ್ಲಿಗೆ ಆಚಾರ್ಯರು ವಿವರಣೆ ಕೊಡ್ತಾರೆ. ನಮಗೆ ಇವಾಗ ಎಲ್ಲ ವಿಶ್ವವೇ ಒಂದಾಗಬೇಕು, ಎಲ್ಲ ಒಟ್ಟಿಗೆ ಸೇರಬೇಕು. ಯುನೈಟೆಡ್ ನೇಷನ್ಸ್ ಇದೆಲ್ಲ ವಿಶ್ವ ಸಂಸ್ಥೆ ಮಾಡೋದಂದ್ರೆ ಎಲ್ಲರೂ ಒಂದಾಗಬೇಕು, ದೇಶದಲ್ಲಿ ಎಲ್ಲರೂ ಒಂದಾಗಬೇಕು. ಸೊ ಈ ರೀತಿ ಹೇಳ್ತಾ ಇದ್ರೆ ಆ ಒಂದಾಗೋದಕ್ಕೆ ಒಂದು ಕೇಂದ್ರ ಬೇಕು, ಸೆಂಟರ್ ಬೇಕು. ಸೊ ಆ ಸೆಂಟರು ಶಂಕರಾಚಾರ್ಯ ಹೇಳ್ತಾ ಇರೋದು ಒಂದೇ ಶಾಸ್ತ್ರ, ಗೀತೆಯ ಶಾಸ್ತ್ರವನ್ನು ಎಲ್ಲರೂ ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಎಲ್ಲ ಜ್ಞಾನ ಇದೆ ಗೀತೆಯಲ್ಲಿ ಇರುವಂಥ ಜ್ಞಾನ ಎಲ್ಲ ಗ್ರಂಥಗಳಲ್ಲಿದೆ, ಮತ್ತೆ ಕೆಲವು ಬೇರೆ ಎಲ್ಲೂ ಇದೆ ಕೂಡ. ಗೀತೆಯ ಒಂದು ವೈಶಿಷ್ಟ್ಯ ಎಲ್ಲವೂ ಕೂಡ ಸರ್ವ ಎಲ್ಲ ಎಲ್ಲವೂ ಇದೆ. ಸೊ ಏಕೋ ದೇವ್. ಸೊ ಭಗವಂತ ಪರಮ ಕೃಷ್ಣನು ದೇವಕಿ ಪುತ್ರ, ಕೃಷ್ಣ ದೇವಕಿ ಪುತ್ರ, ದೇವಕಿಯ ಮಗನಾಗಿ ಕೃಷ್ಣ ಜನ್ಮ ತಾಳಿದ್ದೇವೆ. ಸೊ ಹೇಳ್ತಾರೆ ದೇವಕಿ ಪುತ್ರ ಅನ್ನೋ ಪದ ಇದು ಎಷ್ಟೋ ವೇದಗಳಲ್ಲಿ ವೇದವ್ಯಾಸರು ರಚನೆ ಮಾಡಿದ್ದು. ಮತ್ತು ಈ ವೇದಗಳಲ್ಲಿ ಮೊದಲಿನಲ್ಲಿ ಇದೆ. ನಮಗೆ ಇದು ಐತಿಹಾಸಿಕವಾಗಿ ನೋಡಬೇಕು ಅಂದರೆ ಕೃಷ್ಣನು 5,000 ವರ್ಷಗಳಿದೆ ವಸುದೇವ ದೇವಕಿಯ ಮಗನಾಗಿ ಹುಟ್ಟಿದ. ಆದರೆ ವೇದಗಳ ದಿವಸ ಯಾವ ಸಮಯ ಆಗಿಲ್ಲ. ಅದು ಬರೆದದ್ದು ವೇದವ್ಯಾಸರು 5,000 ವರ್ಷಗಳ ಹಿಂದೆ. ನಮಗೆ ಪುಸ್ತಕ ಗ್ರಂಥಗಳು ಇಲ್ಲ ಅಂದರೆ ವೇದಗಳು ಹಿಂದೆ ಶ್ರುತಿ ಅಂತ. ಶ್ರುತಿ ಅಂದರೆ ಬಾಯಲ್ಲಿ ಹೇಳೋದು, ಶಿಷ್ಯ ಕೇಳೋದು, ಮತ್ತೆ ಅವ್ರು ನೆಕ್ಸ್ಟ್ ಅವ್ರ ಶಿಷ್ಯ ಹೇಳೋದು ಅಷ್ಟೇ. ನಮಗೆ ಅವ್ರು ನೋಟ್ಸ್ ಬೇಕು, ಈ ಪುಸ್ತಕದ ಅಗತ್ಯ ಇದೆ. ಹಿಂದೆ ಇಷ್ಟು ಅವರ ಮೆಮೊರಿ ಇರ್ತಾ ಇರ್ತಂದ್ರೆ ಅವ್ರಿಗೆ ಈ ಪುಸ್ತಕಗಳು ಯಾವುದೋ ಅಗತ್ಯನೇ ಇಲ್ಲ. ಈ ಲ್ಯಾಪ್ಟಾಪ್ ಕಂಪ್ಯೂಟರ್ ಏನೂ ಅಗತ್ಯ ಇಲ್ಲ. ಅಷ್ಟು ಬುದ್ಧಿಮತಿಗೆ ಅಷ್ಟು ಬುದ್ಧಿ ಇರ್ತಾರೆ. ಈಗ ರೀಸೆಂಟ್ ಆಗಿ ಕೂಡ ಹೇಳ್ತಾರೆ, ಒಂದೊಂದು ಕೋರ್ಟ್ ಕೇಸಸ್ ಹೇಳ್ತಾರೆ. ಬ್ರಿಟಿಷ್ ಕಾಲದಲ್ಲೂ ಕೂಡ 150 ವರ್ಷಗಳ ಹಿಂದೆ 2-3 ಕೇಸ್ಗಳು, ಒಂದು ಚೆನ್ನೈ ಹೈಕೋರ್ಟಲ್ಲಿ, ಒಂದು ಕಲ್ಕಟ್ಟ, ಸಿಮಿಲರ್ ಕೇಸಸ್. ಅವರು ಬ್ರಿಟಿಷ್ ಇದರಲ್ಲಿ ಯಾರಾದರೂ ಇದೇ ಬ್ರಾಹ್ಮಣರು ಇರ್ತಾ ಇದ್ರು, ಎಷ್ಟು ಬುದ್ಧಿಮತಿ ಇರ್ತಾರೆ ಅಂದರೆ ಅವರು ಏನಾದರೂ ಎವಿಡೆನ್ಸ್ ಕೊಟ್ಟರೆ, ಸಾಕ್ಷಿ ಕೊಟ್ಟರೆ ಅದನ್ನು ಅವ್ರು ಒಪ್ಕೊಳ್ತಾರೆ. ಅದನ್ನು ಸರ್ಕಾರ ನ್ಯಾಯಾಧೀಶರು ತಗೊಳ್ತಾರೆ. ಯಾಕಂದರೆ ಅವರು ಅಷ್ಟು ಅವ್ರಿಗೆ ನೆನಪು ಅನ್ನೋದಷ್ಟು. ಒಂದು ಕೇಸ್ ಒಂದು ಯಾರು ಹೇಳ್ತಾ ಇದ್ದು, ಯಾರೋ ಇಬ್ಬರು ವ್ಯಕ್ತಿಗಳು ಮಾತುಕತೆ ಯಾವುದೋ ಒಂದು ವಿಷಯದಲ್ಲಿ ಒಂದು ಅವರ ಭಿನ್ನಾಭಿಪ್ರಾಯ ಆಗಿ, ಸೊ ಒಂದು ಗಂಗಾ ನದಿ ಕಲ್ಕತ್ತಾದಲ್ಲಿ ಅಲ್ಲಿ ಅವರು ತುಂಬ
ಅವ್ರು ಬೈದದ್ದು ಇವ್ರು ಮಾಡಿದ್ದು ಈ ಥರ ಎಲ್ಲ. ಸೊ ನಂತರ ಕೇಸ್ ಕೋರ್ಟ್ಗೆ ಹೋದಾಗ ಆ ಕೋರ್ಟ್ ನ್ಯಾಯಾಧೀಶ ಕೇಳಿದ್ರು ಯಾರು ಇದಕ್ಕೆ ಸಾಕ್ಷಿ ಯಾರು. ಸೊ ಆ ವ್ಯಕ್ತಿ ಒಬ್ಬರು ಯಾರು ಹೇಳಿರುತ್ತೆ, ಒಬ್ಬ ಬ್ರಾಹ್ಮಣ ಮಾಡಿದ್ದಾನೆ ಅಲ್ಲಿ ಗಂಗಾಧಿ. ಆಯ್ತು ಹೋಗ್ಬೇಕಾಗುತ್ತಾನೆ. ಸೊ ಕರೆದ್ಮೇಲೆ ಇವರು ಇಬ್ಬರು ವ್ಯಕ್ತಿ ಒಂದು ದಿವಸ ನೀನು ಆ ಥರ ನೋಡಿದ್ದ ಅಲ್ಲಿ ಒಂದು ದಿವಸ ನೋಡಿದೆ ಇಬ್ಬರು ಏನೋ ತುಂಬ ವಾಗ್ವಿವಾದ ಮಾಡ್ತಾ ಇದ್ರು. ಆದರೆ ನೀವು ಮಾತಾಡೋ ಭಾಷೆ ನನಗೆ ಗೊತ್ತಿಲ್ಲ, ಯಾರಿಗೆ ಮಾತಾಡ್ತಾ ಇರೋದು ಇಂಗ್ಲೀಷ್ ಭಾಷೆ. ಈ ವ್ಯಕ್ತಿ ನಮ್ಮ ಭಾರತದಲ್ಲಿ, ಆದರೆ ಇವ್ರು ಏನು ಮಾತಾಡಿದ್ರು ನನಗೆ ನೆನಪಿಲ್ಲ ಅಂತೇಳಿ ಆ ಪದಗಳನ್ನ ಇದೇನು ಗ್ರಾಸ್ಕಲ್ ಭೀಮ ಇನ್ನೊಂದು ಏನೇನು ಹೇಳ್ತಾರೆ ಆ ಪದಗಳು ಇನ್ನೊಂದು ಎಲ್ಲವೂ ಕೂಡ ಹಾಗೆ ಅವ್ರಿಗೆ ಹೇಳ್ತಾರೆ. ನಂತರ ಅವ್ರಿಗೆ ಇಂಗ್ಲೀಷ್ ಭಾಷೆ ಬರೋದು ಇನ್ನೊಂದು ಬರೋದಿಲ್ಲ. ಆದರೆ ಅವರೆಷ್ಟು ಪವಿತ್ರ ಮನಸ್ಸು ಪವಿತ್ರ ಹೃದಯದಿಂದ ಅಂದರೆ ಅವ್ರಿಗೆ ಏನಾದರೂ ಬರೋಕ್ಕೆ ಹೋದರೆ ಹಾಗೆ ರಿಜಿಸ್ಟರ್ ಆಗ್ತಾ ಇತ್ತು, ಅಷ್ಟು ಕೆಪಾಸಿಟಿ ಇರ್ತಾ ಇರುತ್ತೆ. ಸೊ ಹಾಗೆ ಅವ್ರು ಕೊಟ್ಟಿದ್ದ ಒಂದು ಸಾಕ್ಷಿಗೆ ಅವ್ರು ತೀರ್ಪು ಕೊಟ್ಟಿರ್ತಾರೆ. ಅದರ ಬ್ರಿಟಿಷ್ ಕಾಲದಲ್ಲಿ ಇದು 150 ವರ್ಷಗಳಿಂದ ಇದನ್ನ ನಾವು ರೆಕಾರ್ಡ್ಸ್ ಮಾಡಿಕೊಂಡು ದಾಖಲೆಗಳು ಮಾಡ್ಬೋದು, ಅಷ್ಟು ಇರ್ತಾರೆ. ಸೊ ಎನಿವೆ ಈ ಪಾಯಿಂಟ್ ಏನಂದರೆ ಶ್ರುತಿ ಅನ್ನೋದು ಇದೆ, ಅಷ್ಟು ಬುದ್ಧಿವಂತರು, ಅಷ್ಟೊಂದು ಅವರು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ ಧರ್ಮನಿಷ್ಠೆಯಿಂದ ಅವರ ಶಕ್ತಿ ಇರ್ತಾ ಇತ್ತು, ಪವಿತ್ರತೆಯಿಂದ. ಸೊ ಅವರು ಈ ವೇದಗಳು ಹಾಗೆ ಬರ್ತಾ ಇದ್ದಾರೆ. ಸೊ ಈ ವೇದಗಳು ಯಾವಾಗಿಂದ ಇದೆ, ಶಾಶ್ವತವಾದ ಜ್ಞಾನ ಯಾವಾಗಲೂ ಇದೆ. ಸೊ ಇದರಲ್ಲಿ ಇವಾಗ ಕೃಷ್ಣನ ಬಗ್ಗೆ ದೇವಕಿ ಪುತ್ರ ಅನ್ನೋದು ಪದ ಇದೆ. ಕೃಷ್ಣ ಜನ್ಮ ಆಗೋದು ಈಗ ದೇವಕಿಯ ಮಗನಾಗಿ. ಇದೇನಿದು ಐತಿಹಾಸಿಕವಾಗಿ ಭಗವಂತನ 5,000 ವರ್ಷಗಳಿಂದ ಹುಟ್ಟಿ ಬಂದು ದೇವಕಿ ಪುತ್ರ ಆದ ಅಂತ ಶಾಶ್ವತವಾಗಿ ಸೊ ಅವನ ಮಂತ್ರ, ಈ ಮಂತ್ರ ಹೇಳ್ತಾ ಇದೆ, ಆ ಮಂತ್ರ ಅವನ ನಾಮವನ್ನು ಹೇಳುವ ಮಂತ್ರವನ್ನು ಅದೊಂದೇ ಮಂತ್ರ ಇರಲಿ ಅಂತ ಹೇಳಿದೆ. ಆ್ಯಕ್ಚುಲಿ ಕಲಿಯುವುದರಲ್ಲಿ ಧರ್ಮವಿಧಾನ, ನಾವು ಎಷ್ಟು ಧರ್ಮವಿಧಾನಗಳಿಗೆ ನಾವು ಅನುಸರಿಸೋದು, ಮುಖ್ಯವಾದ ಧರ್ಮವಿಧಾನ ಅಂದರೆ ಭಗವಂತ ನಾಮವನ್ನು ಉಚ್ಚಾರಣೆ ಮಾಡೋದು. ಹರೇ ನಾಮ ಹರೇ ನಾಮ ಹರೇ ನಾಮ ಇವ ಕೇವಲ ಕಲೋ ನಾಸ್ತಿವ ಗೊತ್ತಿರಲಿಲ್ಲ ಅಂತ ಹೇಳೋದು. ಅಂದರೆ ನಾವು ಇದನ್ನು ಅಳವಡಿಸ್ಕೊಳ್ಬೇಕು. ಪ್ರತಿಯೊಬ್ಬರು ಈ ಭಗವಂತ ನಾಮವನ್ನು ಉಚ್ಚರಿಸುವ ಒಂದು ಅಭ್ಯಾಸವನ್ನು ಮಾಡಬೇಕು. ಕೃಷ್ಣನ ನಾಮ ಪವಿತ್ರ ನಾಮದಿಂದ ನಮಗೆ ಎಲ್ಲ ಈ ಒಂದು ಆಧ್ಯಾತ್ಮಿಕ ಜ್ಞಾನವೂ ಬರುತ್ತೆ, ನಮ್ಮಲ್ಲಿರುವ ಎಲ್ಲ ಕಲ್ಮಶಗಳು ತೊಳೆದು ಹೋಗುತ್ತೆ, ಮತ್ತು ನಮಗೂ ಭಗವಂತನಿರುವ ಸಂಬಂಧ ಸ್ಥಾಪನೆ ಆಗುತ್ತೆ, ಮತ್ತು ಭಗವಂತನ ನಾಮಕ್ಕೆ ನಾವು ಅರ್ಹತೆ ಎಲ್ಲವೂ ಆಗುತ್ತೆ. ಈ ಒಂದೇ ನಾಮದಿಂದ ಏನು ಹೇಳ್ತಾರೆ, ಏಕೋ ಮಂತ್ರ ತಸ್ಯ ನಾಮನೇ ಆ ನಾಮಗಳು. ಸೊ ಆ ನಾಮವನ್ನು ನಾವು ಕೇಳೋದು. ಸೊ ನಮ್ಮ ಮನವಿ ಪ್ರತಿಯೊಬ್ಬರು ಈಗ ನಾವು ಹರೇ ಕೃಷ್ಣ ಉಚ್ಚರಿಸ್ತೇವೆ, ನಾವು ಇದು ಕೂಡ ಭಗವಂತ ಕೃಷ್ಣ ರಾಮ ಎರಡು ನಾಮದಲ್ಲಿ ಇರೋ ಒಂದು ಮಂತ್ರ ಇದೆ. ಭಗವಂತನ ಎಷ್ಟೋ ನಾಮಗಳಿದೆ, ಆದರೆ ಹೀಗೆ ಕಲಿಯುವುದರಲ್ಲಿ ಆ ನಾಮದ ಒಂದು ಮಹಿಮೆ ಇದೊಂದರಲ್ಲೇ ನಾವು ಸಂಪೂರ್ಣ ನಮ್ಮ ಜೀವನ ಪಡೆಯುತ್ತೇವೆ. ಈಗ ನಮ್ಮ ಆಚಾರ್ಯ ಶ್ರೀ ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಅವ್ರು ಏನೂ ಇಲ್ಲ, ಅವರು ಈ ಭಗವಂತ ನಾಮದವನ್ನು ಕರೆತರು, ಅವರಲ್ಲಿ ಅವರಿಗೆ ಜಪಿಸಿದ್ರು. ಇಲ್ಲಾಂದರೆ ಅವರಿಗೆ ಈಗ ಪಾಶ್ಚಾತ್ಯ ದೇಶದ ಜನರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಮ ವೇದಗಳ ಬಗ್ಗೆ ಆಗ್ಬೋದು, ನಮ್ಮ ಯಾರಿಗೆ ಕೃಷ್ಣ ರಾಮ ಭಗವಂತನಲ್ಲಿ ಸ್ವಲ್ಪ ಹುಟ್ಟಾನೆ ನಮ್ಮೊಂದು ಸಂಸ್ಕೃತಿ ಇದೆ, ಅಲ್ಲಿ ಏನೂ ಇಲ್ಲ. ಸೊ ಆಚಾರ್ಯರವರಿಗೆ ಈ ಥರ ಭಗವಂತ ನಾಮವನ್ನು ಹೇಳಿಸೋ ಒಂದು ರೀತಿಯಲ್ಲಿ ಭಜನೆ ಮೂಲಕ ಮತ್ತೆ ಅವರು ಅಷ್ಟು ಪರಿವರ್ತನೆಯನ್ನು ಪಡೆದು ಮತ್ತೆ ಅವರು ಎಷ್ಟೋ ಜನ ಅದರಲ್ಲಿ ಸನ್ಯಾಸಿಗಳಾಗಿ ಅವರೆಲ್ಲ ಬೇರೆ ಬೇರೆ ದೇಶಗಳು ಪ್ರಚಾರ ಮಾಡ್ತಾರೆ. ಹೀಗೆ ಇಲ್ಲ ಒಂದು ನಾಮದ ಒಂದು ಶಕ್ತಿ ಪ್ರಭಾವ. ನಾಮ ಅವತಾರ, ಕೃಷ್ಣ ಕಲಿಯುಗದಲ್ಲಿ ತನ್ನ ನಾಮದಲ್ಲಿ ಅವತರಿಸಿದ್ದಾನೆ ಅಂತ ಕೂಡ ಹೇಳ್ತಾರೆ. ಕಲಿಕಾಲೆ ಕೃಷ್ಣ ನಾಮ ಅವತಾರ, ಭಗವಂತ ಅವತರಿಸುವ ರೂಪ ಅವರೆಷ್ಟೋ ಅವತಾರಗಳಿರುತ್ತೆ, ಅದಕ್ಕೆ ನಾಮವಾಗಿ ಅವತರಿಸಿದ್ದಾರೆ. ಇದನ್ನು ಆಶ್ರಯ ಪಡೆದು ನಾವು ನಮ್ಮಲ್ಲಿ ಪರಿವರ್ತನೆ ನಾವು ಮಾಡಬಹುದು. ಓಕೆ, ಸೊ ಆ್ಯಕ್ಚುಲಿ ಟೈಮ್ ಕೂಡ 6 ಗಂಟೆ ಆಯಿತು. ಅವರು ಇವರು ಯಾರು ಇವರು? ಅವರ ಹೆಸರು ಶ್ರೀಲಂಕ. ಎಲ್ಲಿಯವರು ಇವರು? ಸಾಮಾನ್ಯವಾಗಿ ಹೆಚ್ಚಾಗಿ ಮೊದಲು ನಮಗೂ ಕೂಡ ಇಸ್ಕಾನ್ ಅಂದರೆ ಹೊರಗಿನ ದೇಶದಿಂದ ಹೊರಗಿನ ಶುರು ಮಾಡಿದ್ದು ಹೊರಗೆ ಮಾಡೋದು. ಸೊ ಇವರು ಹುಟ್ಟಿದವರು ಕಲ್ಕತ್ತಾ 1896 1896. ಸೊ ಇವರು ಅವರ ತಂದೆ ಗೌರ್ ಮೋಹನ್ ದೇವ್. ಸೊ ಅವರೊಂದು
ಬಟ್ಟೆ ವ್ಯಾಪಾರ ತಂದೆ ಮಾಡ್ತಾರೆ. ಸೊ ಅವರ ಮಗನಾಗಿ ಶಿಲ ಪ್ರಭುಪಾದ ಇರ್ತಿತ್ತು. ಮತ್ತು ಅವ್ರ ಮನೆ ಹತ್ತಿರನೇ ಒಂದು ದೇವಸ್ಥಾನ, ರಾಧಾಗೋವಿಂದ ದೇವಸ್ಥಾನ ಇತ್ತು. ಸೊ ಮೊದಲಿಂದನೇ ಅವ್ರ ತಂದೆ ಅವರನ್ನು ಕರ್ಕೊಂಡು ಹೋಗ್ತಾರೆ ದೇವಸ್ಥಾನ. ಸೊ ಶಿಲ ಪ್ರಭುಪಾದರು ಗಂಟೆಗಟ್ಟಲೆ ಕಾಲ ಭಗವಂತನ ದರ್ಶನ ಮಾಡ್ತಾರೆ. ನಾವು ದೇವ್ರ ಮುಂದೆ ಹೋಗ್ತೀವಿ, ಒಂದು ಕ್ಷಣ ನಮಸ್ಕಾರ ಅಷ್ಟೇ. ಆದರೆ ಇವರು ಆಚಾರ್ಯ ಮೊದಲಿಂದನೂ ಅವರಿಗೆ ಭಗವಂತನ ಶುದ್ಧ ಭಕ್ತರು, ಅವರಿಗೆ ಅಷ್ಟು ಆಕರ್ಷಣೆ ಮತ್ತು ಭಕ್ತಿ. ಸೊ ಹೀಗೆ ಒಂದು ದಿವಸ ಅವ್ರು ನೋಡೋದು ಆ ಒಂದು ದೇವಾಲಯದಲ್ಲಿ ಒಂದು ರಥಯಾತ್ರೆ ನಡೆಯುತ್ತೆ. ಸಾಧಾರಣ ದೇವಸ್ಥಾನ ಚಿಕ್ಕದಾಗಿ ಜೊತೆ ನಡೆಯುತ್ತೆ. ಸೊ ಇದನ್ನು ನೋಡಿ ಅವರು ಅದರ ಮುಂಚೆ ಅವ್ರ ತಂದೆ ಇವರಿಗೂ ಕೂಡ ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಚಿಕ್ಕ ರಾಧಾಕೃಷ್ಣ ಮೂರ್ತಿಗಳು ಕೊಟ್ಟಿರ್ತಾರೆ. ಅವ್ರ ತಂದೆ ಕೂಡ ಮೊದಲಿಂದ ಪೂಜೆ ಮಾಡ್ತಾ ಬರ್ತಾ ಇರ್ತಾರೆ. ಆ ಕುಟುಂಬದಲ್ಲಿ ಅವರ ಹಿಂದೆ ಪೀಳಿಗೆಯಿಂದ ಬರ್ತಾ ಇರ್ತಾರೆ. ಸೊ ಇವರು ಅವ್ರ ಮಗುವು ಕೂಡ ಒಂದು ಚಿಕ್ಕ ಬೊಂಬೆಗಳಾಗಿ ಆ ರೀತಿ ಕೊಟ್ಟಿರ್ತಾರೆ. ಸೊ ಶಿಲ ಪ್ರಭುಪಾದರು ಮತ್ತು ಅವರ ತಂಗಿ ಅವರು ಚಿಕ್ಕವರಿಂದ ಅವ್ರ ತಂದೆಯವರು ನೋಡಿ ಇವರು ಕೂಡ ದೇವಿ ಪ್ರತಿ ದಿವಸ ಪೂಜೆ ಮಾಡೋದು, ಭಗವಂತನಿಗೆ ನೈವೇದ್ಯ ಚಿಕ್ಕ ಮೂರ್ತಿಗೆ ಕೊಡೋದು, ಆ ರೀತಿಯಿಂದ ಇದನ್ನು ಶುರು ಮಾಡಿದ್ದಾರೆ. ಮತ್ತೆ ಒಂದು ದಿವಸ ನೋಡ್ತಾರೆ ಆ ಮಂದಿರದಲ್ಲಿ ರಥಯಾತ್ರೆ ನಡೀತಾ ಇದೆ. ಸೊ ಆಚಾರ್ಯರು ಈ ಮಗುವಾಗಿ ಲೆಫ್ಟ್ ಸೈಡ್ ಚಿಕ್ಕವರು ನೋಡೋದು, ಅವ್ರು ಹೇಳೋದು ನನಗೂ ಕೂಡ ನಮ್ಮ ಮೂರ್ತಿಯು ಕೂಡ ಒಂದು ರಥಯಾತ್ರೆ ಮಾಡಿ. ಸೊ ಅವ್ರ ತಂದೆ ಮಕ್ಕಳಿಗೆ ಆ ರೀತಿ ಏನು ನೋಡಿದ್ರು ನಾವು ಕೂಡ ಮಾಡಬೇಕು. ಆಮೇಲೆ ಒಂದು ಹಠ. ಸೊ ಅವ್ರ ತಂದೆ ಈ ಥರ ಏನು ಮಾಡೋದು, ಮಗು ತುಂಬ ಒತ್ತಾಯ ಮಾಡ್ತಾರೆ. ಹಾಗೆ ಯಾರೋ ಒಂದು ಪಕ್ಕದಲ್ಲಿ ಹತ್ತಿರದಲ್ಲಿ ಒಬ್ಬರೇ ಒಂದು ಮನೆಯವರು ಯಾರೊಬ್ಬರು ಹೆಂಗಸರು, ಯಾಕೆ ನಿಮ್ಮ ಮಗು ಇಷ್ಟು ಊಟ ಮಾಡ್ತಾರೆ, ಯಾಕೆ ಮಾಡ್ತಾರೆ? ಅಂದರೆ ನನ್ನ ಮಗನಿಗೆ ತನ್ನ ಇರೋ ಚಿಕ್ಕ ರಾಧಾಕೃಷ್ಣನಿಗೆ ರಥಯಾತ್ರೆಯನ್ನು ಮಾಡಬೇಕು. ಸೊ ಅವ್ರು ಹೇಳ್ತಾರೆ, ನನ್ನ ಹತ್ರ ಒಂದು ಹಳೆಯ ಯಾವುದೋ ಒಂದು ವಾಹನ ಇದೆ, ದ್ವಿಚಕ್ರ ವಾಹನ, ದ್ವಿಚಕ್ರ 3 ಚಕ್ರ. ನಿಮಗೆ ಅದರ ಉಪಯೋಗ ಆದರೆ ನೀವು ಸಾಯ್ತು ಅಂತ ಇವರು ಅದನ್ನು ತೊಗೊಂಡ್ಬಂದು ಅದನ್ನು ರಿಪೇರಿ ಮಾಡಿ ಅದಕ್ಕೆ ಒಂದು ಮೂರ್ತಿಗಳಿಗೆ ಒಂದು ಇದು ಮಾಡಿ ಮತ್ತು ಅದಕ್ಕೆ ಒಂದು ಪ್ರಾಸೆಸ್ ಥರ ಮಾಡ್ತಾರೆ. ಆಮೇಲೆ ಶಿಲ ಪ್ರಭುಪಾದರು ಆಗ ಅವರ ವಯಸ್ಸು 5 ವರ್ಷ ಅಷ್ಟೇ, ಚಿಕ್ಕ ಮಗು. ಸೊ ಎಲ್ಲ ನೆರೆ ಹೊರೆ ಇರೋರ ತಾಯಿಯರು ಹಿರಿಯರು ಎಲ್ಲರೂ ಸೇರಿಸ್ಕೊಂಡು ಮಕ್ಕಳೆಲ್ಲ ಸೇರಿಸ್ಕೊಂಡು ಹೇಗೆ ದೇವಸ್ಥಾನದಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ, ಹಾಗೆ ಅವರ ಮೂರ್ತಿಗೆ ಮಾಡಿದ್ದಾರೆ. ಅದು ಪ್ರಸಾದವನ್ನು ಎಲ್ಲ ಹಂಚೋದು. ಸೊ ಈ ರೀತಿ ಅಂದರೆ ಅವ್ರು ಹೇಳ್ತಾರೆ, ಆ ಚಿಕ್ಕ ವಯಸ್ಸಿನಿಂದಲೇ ಆ ಥರ ಒಂದು ಇದು ಬರಬೇಕು ಅಂದರೆ ಅವರು ಅಸಾಮಾನ್ಯ ಬರ್ತಾರೆ. ಅವ್ರು ಹಿಂದಿನ ಜನ್ಮದಿಂದಲೇ ಅವ್ರಿಗೆ ಇರಬೇಕು, ಇಲ್ಲಾಂದರೆ ಅವ್ರು ಅಷ್ಟು ಆಕರ್ಷಣೆ ಬರೋಕ್ಕೆ ಸಾಧ್ಯ ಆಗಲ್ಲ. ಸೊ ಅದೇ ರೀತಿಯ ನಂತರ ಅವ್ರಿಗೆ ನೋಡೋ ಚಿತ್ರ, ಅವರು ಶಾಲಾ ಕಾಲೇಜಿಗೆ ಹೋಗ್ತಾರೆ. ಕಾಲೇಜು ಸ್ಕಾಟಿಷ್ ಚರ್ಚಸ್ ಕಾಲೇಜ್ ಅಂತ ಕಲ್ಕತ್ತಾದಲ್ಲಿ. ಅಲ್ಲಿ ಇವರು ಸುಭಾಷ್ ಚಂದ್ರ ಬೋಸ್ ಕೂಡ ಅಲ್ಲೇ ಓದಿದ್ದು. ಇವರು 1 ಇಯರ್ ಸೀನಿಯರ್ ಆಗಿರ್ತಾರೆ. ಸೊ ಆ ಟೈಮಲ್ಲಿ ಬ್ರಿಟಿಷ್ ಕಾಲ, ನಾವು ಸ್ವಾತಂತ್ರ್ಯಕ್ಕೆ ಹೋರಾಡ್ತಾ ಇದ್ದು. ಸೊ ಶಿಲ ಪ್ರಭುಪಾದರು ಡಿಗ್ರಿ ತಗೊಳ್ಳೋದು ಆಗಿದ್ರು ಕೂಡ ಅವಾಗೆಲ್ಲರೂ ಕೂಡ ಬಿಟ್ಬಿಡ್ತಾರೆ, ಬೇಡ ನಾವು ಫಾರಿನಲ್ಲಿ ನಾವು ಅಕ್ಸೆಪ್ಟ್ ಮಾಡೋದು. ಶಿಲ ಪ್ರಭುಪಾದರು ಹಾಗೆ ಬಿಡ್ತಾರೆ ಸರ್. ಸೊ ಆ ಸಮಯದಲ್ಲಿ ಅವರ ಗುರುಗಳನ್ನು ಭೇಟಿ ಮಾಡೋದು. ಅವ್ರ ಗುರು ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಂತ. ಅವ್ರಿಗೂ ಕಲ್ಕತ್ತಾದಲ್ಲಿ ಅವರು ಗೋಡಿಯ ಮಠ ಅಂತ ಒಂದು 64 ಶಾಖೆಗಳು ಬ್ರಿಟಿಷ್ ಕಾಲದಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಅವ್ರ ಪ್ರಚಾರ ತುಂಬ ಮಾಡಿದ್ದಾರೆ. ಸೊ ಅವರು ಭೇಟಿ ಮಾಡೋ ಸಮಯದಲ್ಲಿ ಶಿಲ ಪ್ರಭುಪಾದರಿಗೆ ಮೊದಲ ಭೇಟಿಯಲ್ಲೇ ಅವ್ರು ಹೇಳಿದ್ರು, ನಿನ್ನಂತಹ ಯುವಕರು ಈ ಒಂದು ಗೀತಾ ಜ್ಞಾನವನ್ನು ವಿಶ್ವಾದ್ಯಂತ ಪ್ರಚಾರ ಮಾಡಬೇಕು. ಇದರಿಂದ ಎಲ್ಲ ಲೋಕದ ಎಲ್ಲ ಜನರ ದುಃಖಗಳು, ಎಲ್ಲ ಲೋಕದ ಇದಕ್ಕೆ ಪರಿಹಾರ ಇದೆ. ಸೊ ಶಿಲ ಪ್ರಭುಪಾದರು ಹೇಳ್ತಾರೆ, ಇಲ್ಲ ಈ ಸದ್ಯಕ್ಕೆ ಭಾರತೀಯರು ಗುಲಾಮ ದೇಶ, ಯಾರು ನಮ್ಮ ಮಾತು ಕೇಳೋದಿಲ್ಲ. ನಾವು ಈಗ ಸ್ವತಂತ್ರ ಪಡೆಯಬೇಕು, ನಂತರ ಜನರು ನಮ್ಮ ಮಾತು ಕೇಳ್ತಾರೆ. ಇವಾಗ ದೊಡ್ಡ ದೊಡ್ಡ ದೇಶಗಳೇನಾದ್ರು ಹೇಳಿದ್ರೆ ಬೇರೆಯವ್ರು ಕೇಳ್ತಾರೆ, ಅಮೇರಿಕಾ, ಇವಾಗ ಚಿಕ್ಕ ಚಿಕ್ಕ ದೇಶಗಳು ಯಾರು ಕೇಳ್ತಾರೆ? ಸೊ ಆ ರೀತಿ ಆಚಾರ್ಯಗಳು ಹೇಳೋದು, ನಮಗೆ ಸ್ವತಂತ್ರದಿಂದ ಏನು ಮಾಡೋಕ್ಕಾಗಲ್ಲ. ಸೊ ಮತ್ತೆ ಅವ್ರಿಗೆ ಆಚಾರ್ಯಗಳು ನೋಡೋರಿಗೆ ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ಈ ಸ್ವತಂತ್ರ ಇದೆಲ್ಲವೂ ತಾತ್ಕಾಲಿಕ ಇದೆ. ಇವತ್ತು ಇವರು ಆಳ್ತಾರೆ, ನಾಳೆ ಇನ್ನೊಂದು ಪಾರ್ಟಿ ಆಗುತ್ತೆ, ಇನ್ನೊಂದು. ಆದರೆ ನಿಜವಾದ ಸ್ವತಂತ್ರ ಅಂದರೆ ಆತ್ಮದ ಸ್ವತಂತ್ರ. ಆತ್ಮ ತನ್ನ ಪರಮಾತ್ಮನ ಸಂಬಂಧವನ್ನು ಅರ್ಥ ಮಾಡಿಕೊಂಡು ಮತ್ತೆ ನಾವು ಆತ್ಮ ಭಗವಂತನ ದಾನ, ಅದು ನಿಜವಾದ ಸ್ವತಂತ್ರ. ಇಲ್ಲಾಂದರೆ ಇವತ್ತು ಭಾರತೀಯರನ್ನು ನೋಡ್ತಿರ್ಬೋದು, ಬರೋ ಜನರು ಯಾರು ಗೊತ್ತು? ನಾನು ಪಾಕಿಸ್ತಾನದಲ್ಲಿ ನೋಡ್ಬೋದು, ಇಲ್ಲ ಚೈನಾ ನೋಡ್ಬೋದು. ಇದು ನಮ್ಮ ಕೈಯಲ್ಲಿಲ್ಲ. ಇದು ಪ್ರತಿಯೊಂದು ನಮ್ಗೆ ಯಾವುದೂ ನಮ್ಮ ಕೈಗೆ, ಯಾಕಂದರೆ ಆತ್ಮಜ್ಞಾನ ತಿಳ್ಕೊಳ್ಳೋ ಗೊತ್ತಾಗುತ್ತೆ. ಇದು ತಾತ್ಕಾಲಿಕ ಸ್ಥಿತಿ ಎಷ್ಟೇ ಇದೆ. 10 ವರ್ಷ, 50 ವರ್ಷ, 100 ವರ್ಷ, ಎಲ್ಲವೂ ಕೂಡ ತಾತ್ಕಾಲಿಕ ಸ್ಥಿತಿ. ನೆಕ್ಸ್ಟ್ ಏನು ಎಲ್ಲ ಆಗುತ್ತೆ ಗೊತ್ತಿಲ್ಲ. ಸೊ ಆ ಸಮಯದಲ್ಲಿ ಅವರು ಆಚಾರ್ಯರು ಹೇಳಿದ್ರು, ಇಲ್ಲ ಈ ಸದ್ಯಕ್ಕೆ ಭಾರತೀಯರು ಗುಲಾಮ ದೇಶ, ಯಾರು ನಮ್ಮ ಮಾತು ಕೇಳೋದಿಲ್ಲ. ನಾವು ಈಗ ಸ್ವತಂತ್ರ
ಆಚಾರ್ಯರು ಹೇಳ್ತಾರೆ ಅಮೆರಿಕನ ಪ್ರಚಾರ ಮಾಡುವಾಗ, ನೀವು ನಿಮ್ಮ ದೇಶದಲ್ಲಿ ಹಸುಗೆ ನೀವು ಅಮೆರಿಕನ್ ತುಂಬ ಇದರಿಂದ ಅಹಂಕಾರದಿಂದ ಹೇಳ್ತೀರಾ, ಆದರೆ ನಿಮ್ಮ ದೇಶದಲ್ಲೇ ಅಮೆರಿಕನ್ ಕೌ ಯಾರಾದರೂ ಒಂದು ಹಸುವಾಗಿರೋದು ಅದಕ್ಕೆ ತಕ್ಷಣ ಸ್ಲಾಟರ್ ಹೌಸ್ ಕಸಾಯಕ ಕರ್ಕೊಂಡು ಹೋಗ್ತೀರಾ. ಸೊ ನೀವು ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ನಿಮಗೆ ಇದೇ ದೇಶದಲ್ಲಿ ಹುಟ್ಟಿದ್ರು ನಿಮ್ಮ ಇದು ಹಾಗೆ ಇರುವ ಸತ್ಯ ಹಾಗೆ. ಸೊ ಏನಿದೆ, ಸೊ ಆಚಾರ್ಯರು ಅವರು ಗುರು ಅವ್ರ ಮಾತು ಇರೋದು ಅದಕ್ಕೆ ಹಿನ್ನೆಲೆ ಇರೋದ್ರಿಂದ ಅವರ ಗುರುಗಳಿದ್ದು ತಕ್ಷಣ ಅವ್ರಿಗೆ ಮನವಿ ಆಗುತ್ತೆ. ಆದರೆ ಆಚಾರ್ಯರು ಆಗಲೇ ಗೃಹಸ್ಥ ಆಗಿರ್ತಾರೆ, ಗೃಹಸ್ಥರ ಕುಟುಂಬ ಇರುತ್ತೆ, ಮಗು ಇರುತ್ತೆ. ಸೊ ಆಚಾರ್ಯರು ಗೃಹಸ್ಥ ಜೀವನದಲ್ಲಿ ಪ್ರಯತ್ನ ಪಡ್ತಾ ಇರ್ತಾರೆ ಅವ್ರು ಹೇಗೆ ಪ್ರಚಾರ ಮಾಡೋದು. ಆಚಾರ್ಯ ಯೋಚನೆ ಮಾಡ್ತಾ ಇರ್ತಾರೆ, ನನ್ನ ಗುರು ಎಷ್ಟೋ ಶಿಷ್ಯರಿದ್ದಾರೆ, ಎಷ್ಟೋ ಬ್ರಹ್ಮಚಾರಿ ಸನ್ಯಾಸಿಗಳು. ಸೊ ಅವರೆಲ್ಲರೂ ಜನರ ಹತ್ರ ಹೋಗಿ ಡೊನೇಷನ್ ನಾವು ಕೇಳಬೇಕು. ಸೊ ನಂತರ ಅವರು ಪ್ರಚಾರ ಮಾಡ್ತಾರೆ ಭಿಕ್ಷೆ ಬೀಳಬೇಕು. ಸೊ ನಾನು ಹೇಗೆ ನನ್ನ ಗೃಹಸ್ಥ ಜೀವನದಲ್ಲಿದ್ದಾನೆ, ಅವ್ರ ಆಚಾರ್ಯರು ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಒಂದು ಬೋಸ್ ಲ್ಯಾಬೊರೇಟರಿ ಅಂತ. ಸೊ ಅದರಲ್ಲಿ ಆಚಾರ್ಯರು ಮ್ಯಾನೇಜರ್ ಅಂತ ಇರ್ತಾರೆ, ಒಳ್ಳೆ ಪೊಸಿಷನ್ ಇರುತ್ತೆ. ಮತ್ತು ಅವರಿಗೆ ಒಂದು ಇದೆಲ್ಲ ಕೊಟ್ಟಿರ್ತಾರೆ, ಒಂದು ಟೈಮ್ಗೆ ಇಂಡಿಪೆಂಡೆಂಟ್ ಇದು ಆ ಥರ. ಸೊ ಆಚಾರ್ಯರಿಗೆ ಒಳ್ಳೆ ಚಾನ್ಸ್ ಇರುತ್ತೆ. ಸೊ ಆಚಾರ್ಯರ ಆಲೋಚನೆ ಮಾಡೋದು ಗೃಹಸ್ಥ ಜೀವನದಲ್ಲಿದ್ದಾಗ ತುಂಬ ಹಣ ನಾನು ಸಂಪಾದನೆ ಮಾಡಿದೆ, ಈ ಹಣದಿಂದ ಮತ್ತೆ ನಾನು ಪ್ರಚಾರ ಮಾಡಬೇಕು ಹಾಗೆ ಅಂತ. ಸೊ ಆಚಾರ್ಯರು ಹಾಗೆ ಗೃಹಸ್ಥ ಜೀವನ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ನಂತರ ಅದೊಂದು ಸನ್ನಿವೇಶಗಳು ಇನ್ನೊಂದು ರೀತಿ. ಕೃಷ್ಣನು ಅವ್ರ ಗೃಹಸ್ಥ ಜೀವನದಿಂದ ಅವರು ಮತ್ತೆ ನಿವೃತ್ತರಾಗ್ತಾರೆ. 56 ಇಯರ್ಸ್ ವಾಪಸ್ ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಅದು ಬಿಸ್ನೆಸ್ ಎಲ್ಲ ಫೇಲ್ಯೂರ್ ಆಗುತ್ತೆ. ಸೊ ಅದೆಲ್ಲ ಇದೆ ಡೀಟೇಲ್ ಆಗಿ. ಅಂದರೆ ನಂತರ ಅವ್ರು 1965 ಅವ್ರು ಆಲ್ಮೋಸ್ಟ್ ಅವ್ರಿಗೆ ಅದು 69 ವಯಸ್ಸು. ಆ ವಯಸ್ಸಲ್ಲೂ ಅವರು ಹೊರ ದೇಶಕ್ಕೆ ಹೋಗುವುದು ಅವ್ರಿಗೆ ಅವಕಾಶ ಸಿಗೋದು. ಅಷ್ಟೊಂದು ಸನ್ಯಾಸ ಸ್ವೀಕಾರ ಮಾಡಿರ್ತಾರೆ ಮತ್ತು ಪುಸ್ತಕಗಳು ಬರೆಯೋದು ಶುರು ಮಾಡಿರ್ತಾರೆ ಆಚಾರ್ಯರು. ಶ್ರೀಮದ್ ಭಾಗವತ, ಭಗವದ್ಗೀತೆ ಅಂತ ಹೇಗೆ ಹೇಳ್ತೀವಿ ನಾವು, ಅದೇ ರೀತಿ ಶ್ರೀಮದ್ ಭಾಗವತ ಪುರಾಣ ಅಂತ ಇದೆ. ಇದು 700 ಶ್ಲೋಕ, 18 ಅಧ್ಯಾಯ, ಅದು 18,000 ಶ್ಲೋಕ. ಸೊ ಆಚಾರ್ಯರು ಅದನ್ನು ಅನುವಾದ ಮಾಡಿ ಅದಕ್ಕೆ ಭಾವಾರ್ಥ ಭಾಷೆ ಕೊಡೋಕ್ಕೆ ಶುರು ಮಾಡಿರ್ತಾರೆ. ಸೊ ನಂತರ ಆಚಾರ್ಯರು ಅದು ತಯಾರಾದ್ಮೇಲೆ ನಂತರ ಒಂದು ಅವಕಾಶ ಸಿಗುತ್ತೆ. ಅವ್ರು ಹೋಗುವಾಗ ಅವ್ರ ಹತ್ರ ಹಣ ಇಲ್ಲ, ಏನೂ ಇಲ್ಲ, ಶಿಪ್ನಲ್ಲಿ ಹಡಗಿನಲ್ಲಿ ಹೋಗೋದು. ಸೊ ಹಡಗಿನಲ್ಲಿ ಹೋಗುವಾಗ ಆಲ್ಮೋಸ್ಟ್ 40 ದಿವಸ ಪ್ರಯಾಣ. ಸೊ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಅಲ್ಲಿ ಹೃದಯಾಘಾತ ಆಗುತ್ತೆ ಶಿವಪ್ರಭುಪಾದರಿಗೆ. ಸೊ ಹೇಗೆ, ಸೊ ನಂತರ ಅವರು ಅಲ್ಲಿ ಹೋಗಿ ಅಲ್ಲೂ ಕೂಡ ಅಲ್ಲೂ ಸುಮಾರು 1 ವರ್ಷ ಏನು ಅಲ್ಲಿ ಯಾರು ಅವ್ರಿಗೆ ಒಂದು ಬೆಂಬಲ ಆ ಥರ ಇಲ್ಲ. ಇಷ್ಟೋ ಸಮಯ ಆಚಾರ್ಯರು ಹಿಂದೆ ಬರೋದ ವಾಪಸ್ಸು ಆ ರೀತಿ ಒಂದು ಯೋಚನೆ ಆಗುತ್ತೆ. ಆದರೆ ಭಗವಂತನ ಇಚ್ಛೆ ಕೊಟ್ಟು ಎಲ್ಲೋ ಕೂಡ ಕೃಷ್ಣ ಇಚ್ಛೆಯಿಂದ ಆಗುತ್ತೆ. ಈ ಥರ ಒಂದು ಚಳುವಳಿ ಆರಂಭ ಆಗಬೇಕು, ಈ ಥರ ಪಾಶ್ಚಾತ್ಯ ಜನರು ಕೂಡ ಸ್ವೀಕಾರ ಮಾಡಬೇಕು. ಸೊ ಹಾಗೆ ನಂತರ ಈ ಥರ ಒಂದು ಈ ಸಂಸ್ಥೆಯ ಆರಂಭ. ಈಗ ಈ ಸಂಸ್ಥೆ ನೋಡಿದ್ರೆ ಎಷ್ಟೋ ಶಾಖೆಗಳು, ಎಷ್ಟೋ ಭಕ್ತರು ಅಷ್ಟೇ ಅದರ ಹಿಂದೆ ಶಿಲ ಪ್ರಭುಪಾದರು. ಸೊ ಅವರ ಒಂದು ಪ್ರಾಮಾಣಿಕತೆ, ಅವರ ಒಂದು ಇದರಿಂದ ಶುರು. ಓಕೆ, ಹರೇ ಕೃಷ್ಣ. ಯಾರಾದರೂ ಏನಾದರೂ ಇವತ್ತಿನ ವಿಷಯದ ಬಗ್ಗೆ ಏನಾದರೂ ಪ್ರಶ್ನೆ ಇದೆ? ಇದು ಸೇಂಟ್ ಪೀಟರ್ಸ್ಬರ್ಗ್ ಏನು ಮಾಡೋದು ಮಾಸ್ಕೋ. ಆಚಾರ್ಯರು ಆ ಸಮಯದಲ್ಲಿ ಕಮ್ಯುನಿಸ್ಟ್ ಸಮಯದಲ್ಲಿ ಅಲ್ಲೂ ಹೋಗಿ ಪ್ರಯತ್ನ ಮಾಡ್ತಾರೆ. ಅಮೇರಿಕ ಸ್ಟಾರ್ಟ್ ಆಗುತ್ತೆ. ನಂತರ ಅವರು ರಷ್ಯಕ್ಕೆ ಹೇಗೋ ತುಂಬ ಫಸ್ಟ್ ಕೊಡೋದಿಲ್ಲ ಪರ್ಮಿಷನ್, ಮತ್ತೆ ಪರ್ಮಿಷನ್ ಸಿಗುತ್ತೆ ಹೇಗೋ ಅನ್ನೋದು. ಸೊ ಸಿಕ್ಕಾದರೆ ಅಲ್ಲಿ ಯಾವ ಒಂದು ಲೆಕ್ಚರ್ ಕೊಡೋಕ್ಕೆ ಅಲ್ಲಿ ಅನುಮತಿ ಕೊಡೋದು. ಯಾರೋ ಒಬ್ಬರು ಕೊಟಾಸ್ಕಿ ಅಥವಾ ಪ್ರೊಫೆಸರ್ ಅವರೊಬ್ಬರು ಭೇಟಿ ಮಾಡ್ತಾರೆ ಅಷ್ಟೇ. ಆದರೆ ಅವ್ರು ಹೋಗಿದ್ದ ಸಮಯದಲ್ಲಿ ಏನೋ ಒಂದು ಖರೀದಿ ಮಾಡೋಕ್ಕೆ ಅವ್ರ ಶಿಷ್ಯರು ಹೋಗಿದ್ದು ಮಾರ್ಕೆಟಲ್ಲಿ. ಅಲ್ಲಿ ಯಾರೋ ಒಂದು ರಷ್ಯನ್ ಯುವಕ ಯಾರೋ ಒಬ್ಬರು, ಅವರು ಮತ್ತು ಇನ್ನೊಬ್ಬರು ಯಾರು ಈ ಇಂಡಿಯನ್, ಅವರಿಬ್ಬರು ಇವ್ರಿಗೆ ನೀವು ಎಲ್ಲಿಂದ ಬಂದರೆ ಯಾರು ಅಂತ ಇವರ ಶಿಷ್ಯರು ಕೇಳಿದ್ದು. ಸೊ ಮತ್ತೆ ಮಾತಾಡ್ತಾ ಇವರು ಅವರು ಕರ್ಕೊಂಡು ಬರ್ತಾರೆ ಶಿವಪ್ರಭುಪಾದರಿಗೆ ಕರ್ಕೊಂಡು ಬಂದು ಒಂದು 2 ದಿವಸ ಅನ್ಸುತ್ತೆ ಅಷ್ಟೇ ಆ ಸಮಯ. ಅಷ್ಟು ಸಮಯದಲ್ಲೇ ಒಬ್ಬ ರಷ್ಯನ್ ಯುವಕರಿಗೆ ಆಚಾರ್ಯರು ಪ್ರಚಾರ ಮಾಡಿ ಅವರ ಶಿಷ್ಯರಾಗಿ ಮಾಡಿ ಮುಂದೆ ಪ್ರಚಾರ ಮಾಡಬೇಕು. ಸೊ ಒಬ್ಬನೇ ಒಬ್ಬ ಶಿಷ್ಯ ಅಲ್ಲಿ ರಷ್ಯಾದಲ್ಲಿ ಹಿಂದೆ KGB ಅಂತ ತುಂಬ ಐರನ್ ಕಲ್ತು ಅಂತ ಹೇಳ್ತಾರೆ. ಅಲ್ಲಿ ಯಾವ ದೇವರ ಒಂದು ಪ್ರಚಾರ
ಅದರ ಕೋಮು ಅದನ್ನೆಲ್ಲ ಇಲ್ಲ, ಅಷ್ಟು ವರ್ಷ ಅಷ್ಟಿನಾಗಿ. ಆದರೆ ಆಚಾರ್ಯ ಹೋಗಿ ಅದೊಂದು ಬೀಜ ಅಲ್ಲಿ ಬಿದ್ದದ್ದು, ಅಲ್ಲಿಂದ ಅದು ಈಗ ಎಷ್ಟು ಜನ ಇದ್ದಾರೆ, ಸಾವಿರಾರು ಜನ, ಲಕ್ಷ ವರ್ಷ. ಒಂದು ಸಮಯದಲ್ಲಿ 1980s ನೋಡಿದ್ರೆ KGB ಅನ್ನೋದು ಒಂದು ಇಂಟೆಲಿಜೆನ್ಸ್ ಇದು 3 ಡೇಂಜರ್ ನಮ್ಮ ರಷ್ಯಾ USSR ಇರುತ್ತೆ. ಸೊ ಅವ್ರ 3 ಡೇಂಜರ್. ಒಂದು ಈ ಪಾಶ್ಚಾತ್ಯ ಸಂಸ್ಕೃತಿ, ವೆಸ್ಟರ್ನ್ ಕಲ್ಚರ್ ನಮ್ಮ ದೇಶಕ್ಕೆ. ಇನ್ನೊಂದು ಅದೇ ರೀತಿ CIA ನಾವು. ಇನ್ನೊಂದು ಈ ಹರೇ ಕೃಷ್ಣ. ಯಾಕಂದರೆ ಶುರು ಆಗ್ಬಿಟ್ಟಿತ್ತು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಿಲ್ಲಿಸಲಿಕ್ಕೆ. ಈಗ ಜನರು ಬದಲಾವಣೆ ಆದರೆ ಮತ್ತೆ ಅವರು ಇದನ್ನು ಯಾರೂ ಹಾನಿ ಇಲ್ಲ, ಆದರೆ ಆರ್ಥಿಕ ಒಂದು ಪ್ರವೃತ್ತಿ ಇದ್ದಾಗ ಅವರಿಗೆ ಅದರಿಂದ ಒಂದು ಹಾನಿ ಅಂತ ಆಗ್ತದೆ. ಎಲ್ಲರಿಗೂ ನನಗೂ ಒಂದು ಅವಕಾಶ ನನಗೆ ಬರಲೇ ಇಲ್ಲ. ಇಷ್ಟು ಸಮಯ ಎಷ್ಟು ವರ್ಷ ಮಂಗಳೂರಲ್ಲಿ ತಿರುಗಿ ನಾನು ಬೆಂಗಳೂರಿನಿಂದ, ಆದರೆ ಸುಮಾರು 3 ವರ್ಷ ಮಂಗಳೂರಲ್ಲಿ ದೇವಸ್ಥಾನ ಬರಲಿಲ್ಲ. ತುಂಬ ಹಳೆಯ ದೇವಸ್ಥಾನ ಅನ್ಸುತ್ತೆ. ಎಷ್ಟು ವರ್ಷಗಳಿಂದ? ಹೌದು, ನೋಡಿದ್ರೆ ಅವರು ಸಚ್ಚಿದಾನಂದ